ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಆರೋಗ್ಯಕರವಾಗಿರುವಂತಹ ಚರ್ಚೆ, ನಮ್ಮ ಆರೋಗ್ಯದ ಬಗ್ಗೆ ಪ್ರಸಕ್ತ ಕಾಲಘಟ್ಟದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ವಿಚಾರ ಅನ್ನುವಂಥದ್ದು ಅಷ್ಟೇ ಸತ್ಯವಾಗಿರುವಂಥದ್ದು. ಕಾರಣ ಇವತ್ತಿನ ಚರ್ಚೆಯನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಬಲವಾಗಿರುವಂತಹ ಒಂದು ಕಾರಣ ಇದೆ. ಕೋವಿಡ್ ಅನ್ನುವಂತಹ ಮಹಾಮಾರಿಯ ಆತಂಕ, ಭಯ ಎಲ್ಲವೂ ಕೂಡ ನಮ್ಮ ಜೊತೆ ಇದೆ, ಇಲ್ಲ ಅನ್ನುವಂಥದ್ದು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಸರ್ಕಾರ ನಮ್ಮನ್ನ ಕೊರೋನಾದಿಂದ ಲಾಕ್ಡೌನ್ ಮಾಡಿತ್ತು, ತದನಂತರ ಇದೀಗ ಅನ್ಲಾಕ್ ಮಾಡಿದೆ. ಸರ್ಕಾರ ರಿಯಾಯಿತಿಯನ್ನು ಬಿಟ್ಟಿರುವಂಥದ್ದು, ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು ಸರ್ಕಾರ. ಆದರೆ ಕೋವಿಡ್ ಅನ್ನುವಂಥ ವೈರಸ್ ರಿಲ್ಯಾಕ್ಸೇಷನ್ ಕೊಡಲಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಕೇಸಸ್ಗಳು ಕಡಿಮೆ ಆಗ್ತಾ ಇದೆ, ಒಂದು ಕಡೆ ಕೇಸಸ್ಗಳು ಜಾಸ್ತಿಯೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಒಟ್ಟಲ್ಲಿ ದ್ವಂದ್ವವಾಗಿರುವಂತಹ ಭಯ, ಆತಂಕದ ಪರಿಸ್ಥಿತಿ ಇದೆ. ಆದರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು. ಸೊ ಹಾಗಾಗಿ ನಮ್ಮ ಆರೋಗ್ಯದ ರಕ್ಷಣೆಯನ್ನು ನಾವೆಲ್ಲರೂ ಕೂಡ ಮಾಡಲೇಬೇಕಾಗುತ್ತೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಕಾರಣ ಈ ಕೊರೋನಾದ ಭಯದ ಜೊತೆಗೆ ಮತ್ತೊಂದು ಭಯ ನಮ್ಮಲ್ಲಿ ಶುರುವಾಗಿದೆ, ನಮ್ಮ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶುರುವಾಗಿರುವಂಥದ್ದು. ಕೊರೋನಾ ನಿನ್ನೆ ಮೊನ್ನೆ ಬಂದಿರುವಂಥದ್ದು, ಆದರೆ ಈ ಕಾಯಿಲೆಗಳು ಹಿಂದಿನಿಂದಲೂ ಕೂಡ ಇತ್ತು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಮುಖವಾಗಿ ಅನೇಕ ಸಲ ಈ ಒಂದು ಕಾಯಿಲೆಯಿಂದ ಬಹಳಷ್ಟು ಸಾವು ನೋವುಗಳನ್ನು ಜೊತೆಗೆ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿತ್ತು. ಇದೀಗ ಮತ್ತೊಮ್ಮೆ ನಮ್ಮ ರಾಜ್ಯ ನೋಡ್ತಾ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು. ಕಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಸಾಂಕ್ರಾಮಿಕ ರೋಗದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇದೀಗ ನಿಜವಾಗ್ಲೂ ಕೂಡ ಬೇಸರ ತರುತ್ತೆ, ಜೊತೆಗೆ ಆತಂಕವೂ ಕೂಡ ತರುತ್ತೆ. ಮಾತಾಡ್ತಿರುವಂತಹ ವಿಚಾರ ಮಲೇರಿಯಾ ಅನ್ನುವಂತಹ ಮಾರಕ ಕಾಯಿಲೆ, ಡೆಂಗ್ಯೂ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಮಲೇರಿಯಾ ರೋಗಗಳ ಪ್ರಕರಣಗಳಲ್ಲಿ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಪ್ರತಿ ಬಾರಿ ಮಲೇರಿಯಾ ಸಾಂಕ್ರಾಮಿಕ ರೋಗಗಳ ವಿಚಾರವಾಗಿ ನಾವು ಮಾತನಾಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆ ಮುಂಚೂಣಿಯಲ್ಲಿ ಬರುತ್ತೆ, ಕರಾವಳಿ ಭಾಗ ಮುಂಚೂಣಿಯಲ್ಲಿ ಬರುತ್ತೆ. ಯಾಕೆ ಹಿಂಗೆ ಅನ್ನುವಂತಹ ಪ್ರಶ್ನೆಯು ಕೂಡ ಪ್ರತಿ ಬಾರಿ ನಾವು ಕೇಳ್ತಾ ಇರ್ತೇವೆ, ಆದರೆ ಉತ್ತರ ಅನ್ನುವಂಥದ್ದು ಈಗಲೂ ಕೂಡ ಸಿಗಲಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಮಲೇರಿಯಾ, ಡೆಂಗ್ಯೂ ಯಾಕೆ ಹಿಂಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮಳೆಗಾಲ ಅಂತ ಬಂದಾಗ ಬಿಟ್ಟು ಬಿಟ್ಟು ಬರುವಂತಹ ಮಳೆ, ತದನಂತರ ವಾತಾವರಣ ಇವೆಲ್ಲವೂ ಕೂಡ ಸೇರಿಕೊಂಡು ಇನ್ನಿತರ ಚಳಿ, ಜ್ವರ, ಇನ್ನಿತಹ ತಲೆನೋವು, ಇಂತಹ ಕಾಯಿಲೆಗಳು ಬರುತ್ತೆ. ಜೊತೆಗೆ ಮಲೇರಿಯಾ ಅನ್ನುವಂತಹ ಕಾಯಿಲೆ ಇದೆ, ಡೆಂಗ್ಯೂ ಅನ್ನುವಂತಹ ಕಾಯಿಲೆ ಇದೆ. ನಮ್ಮ ರಾಜ್ಯದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಅತ್ಯಧಿಕವಾಗಿ ಮಲೇರಿಯಾ ಪ್ರಕರಣಗಳು ಹೆಚ್ಚಿರುವಂತಹ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಪ್ರತಿ ಬಾರಿ ಇದೇ ರೀತಿ ಆಗ್ತಾ ಇದೆ ಮಳೆಗಾಲದ ಸಂದರ್ಭಗಳಲ್ಲಿ. ಯಾಕೆ ಅನ್ನುವಂತಹ ಪ್ರಶ್ನೆಯು ಕೂಡ ಒಂದು ಕಡೆ ಬರುತ್ತೆ. ಇದೆಲ್ಲವನ್ನು ಕೂಡ ಚರ್ಚೆ ಮಾಡಬೇಕು. ಜೊತೆಗೆ ಯಾಕೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಾವು ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಕೂಡ ವಿಚಾರಕ್ಕೆ ಬರುತ್ತೆ. ಜೊತೆಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಅತ್ಯಧಿಕವಾಗಿರುವಂತಹ ಇಂತಹ ಪ್ರಕರಣಗಳು ಕಾಣಲಿಕ್ಕೆ ಸಿಗ್ತಾ ಇದೆ. ಡೆಂಗ್ಯೂ, ಮಲೇರಿಯಾ ಎಲ್ಲ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಮಾತನಾಡ್ತೇನೆ. ಅಷ್ಟು ಕೂಡ ಏನು ವರದಿಯ ಮೂಲಕ ಯಾವ ರೀತಿ ಬಂದಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕೋವಿಡ್ ಸೋಂಕು ಕಡಿಮೆಯಾಗ್ತಾ ಇದ್ದಂತೆ ಮಲೇರಿಯಾ ಭಯ. ಮಲೇರಿಯಾ ಪ್ರಕರಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಮೊದಲ ಸ್ಥಾನ. ಕೋವಿಡ್ ಸೋಂಕು ಕಡಿಮೆಯಾಗ್ತಾ ಇದ್ದಂತೆ ಈ ನಡುವೆ ಜಿಲ್ಲೆಯಲ್ಲಿ ಮಲೇರಿಯಾ ಹಾಗೂ ಡೆಂಗ್ಯೂ ಅಬ್ಬರ ಹೆಚ್ಚಾಗಿದ್ದು, ಮಲೇರಿಯಾ ಪ್ರಕರಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಲೇರಿಯಾ ಪ್ರಕರಣಗಳ ಸಂಖ್ಯೆ ಜೂನ್ ತಿಂಗಳಿನಿಂದ ಏರಿಕೆಯಾಗುತ್ತಿದೆ. ಮೇ ತಿಂಗಳ ಅಂತ್ಯದ ವೇಳೆಗೆ ಜಿಲ್ಲೆಯಲ್ಲಿ 277 ಮಲೇರಿಯಾ ಪ್ರಕರಣ ಪತ್ತೆಯಾಗಿದ್ದು, ಇದರಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿಯೇ 255 ಪ್ರಕರಣ ದಾಖಲಾಗಿದೆ. ಆರೋಗ್ಯ ಇಲಾಖೆಯ ನಿದ್ದೆಗೆಡಿಸಿದ ಜಿಲ್ಲೆಯ ಮಲೇರಿಯಾ ಪ್ರಕರಣ. ರಾಜ್ಯದಲ್ಲಿ ಕಳೆದ ವರ್ಷ ಒಟ್ಟು 1701 ಮಲೇರಿಯಾ ಪ್ರಕರಣ ಪತ್ತೆಯಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯೊಂದರಲ್ಲೇ 1397 ಪ್ರಕರಣ ಪತ್ತೆಯಾಗಿದ್ದರೆ, ಮಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿಯೇ ದಾಖಲೆಯ 1306 ಪ್ರಕರಣಗಳು ಪತ್ತೆಯಾಗಿದ್ದವು. ಈ ಬಾರಿ ಕೂಡ ಮಲೇರಿಯಾ ಪ್ರಕರಣಗಳು ಹೆಚ್ಚಾಗುವ ಭೀತಿ ಆರೋಗ್ಯ ಇಲಾಖೆಯ ನಿದ್ದೆಗೆಡಿಸಿದೆ. ಇದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಡೆಂಗ್ಯೂ ಅಬ್ಬರ ಕೂಡ ಜೋರಾಗ್ತಾ ಇದ್ದು, ಮೇ ಅಂತ್ಯದ ವೇಳೆಗೆ ಜಿಲ್ಲೆಯಲ್ಲಿ 122 ಪ್ರಕರಣ ಪತ್ತೆಯಾಗಿದೆ.
2019ರಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿಯೇ 2593 ಪ್ರಕರಣಗಳು ದಾಖಲಾಗಿದ್ವು. ಜಿಲ್ಲೆಯಲ್ಲಿ 2797 ಮಲೇರಿಯಾ ಪ್ರಕರಣ ಪತ್ತೆಯಾಗಿತ್ತು. ಈ ವೇಳೆಯಲ್ಲಿಯೇ ಮಂಗಳೂರಿನ ಆಸ್ಪತ್ರೆಗಳಲ್ಲಿ ಹಾಸಿಗೆ ಪರದಾಟವೂ ಉಂಟಾಗಿತ್ತು. ಹಲವು ಸಾವುಗಳು ಕೂಡ ಸಂಭವಿಸಿದ್ವು. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ಪಾಲಿಕೆ ಈ ಬಾರಿ ಕ್ಷೇತ್ರ ಹಾಗೂ ಮನೆ ಭೇಟಿಯನ್ನ ನಡೆಸ್ತಾ ಇದೆ. ವೈದ್ಯಾಧಿಕಾರಿ ನೇತೃತ್ವದಲ್ಲಿ ಗ್ರಾಮ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಪಡೆ ರಚನೆ ಮಾಡಲಾಗಿದೆ. ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ವ್ಯಾಪ್ತಿಯಲ್ಲಿ ಹೆಚ್ಚಾದ ಡೆಂಗಿ ಪ್ರಕರಣ. ಇಲಾಖೆಯಿಂದ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಲೇರಿಯಾ ತಡೆ ಮಾಸಾಚರಣೆ ನಡೀತಾ ಇದೆ. ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ವ್ಯಾಪ್ತಿಯಲ್ಲಿ ಡೆಂಗಿ ಪ್ರಕರಣ ಹೆಚ್ಚಾಗಿದೆ. ಜ್ವರ ಬಂದ್ರೂ ಡೆಂಗಿ, ಮಲೇರಿಯಾ, ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗ್ತಿದೆ. ಜನರು ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಭಾವನೆಯನ್ನ ತಳೆಯಬಾರದು ಅಂತ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಕಿಶೋರ್ ಕುಮಾರ್ ಹೇಳಿದ್ದಾರೆ. ಎಸ್, ಇದು ಸದ್ಯ ಕೊರೋನಾ ಹೋಯಿತು, ಕೊರೋನಾ ವೈರಸ್ ಕಡಿಮೆ ಆಗ್ತಾ ಇದೆ, ನಮ್ಮ ಜೀವನ ಹಿಂದಿನಿಂದಲೂ ಕೂಡ ಯಾವ ರೀತಿ ಇತ್ತು ಅದೇ ರೀತಿ ಪುನಶ್ಚೇತನ ಆಗ್ತಾ ಇದೆ, ಖುಷಿಯ ವಿಚಾರ ಅಂತ ಹೇಳಿದ್ರೆ ಮೈ ಮರೆತರೆ ನಿಜವಾಗ್ಲೂ ಕೂಡ ಕಷ್ಟ ಇದೆ. ಯಾಕಂದರೆ ಕೊರೋನಾದ ಜೊತೆಗೆ ಇತರ ರೋಗಗಳು ಕೂಡ ಈ ಹಿಂದಿನಿಂದಲೂ ಕೂಡ ಇದ್ದಂತಹ ರೋಗಗಳು, ಮಲೇರಿಯಾ, ಡೆಂಗ್ಯೂ ಕೂಡ ಎಲ್ಲವೂ ಕೂಡ ಗೊತ್ತಿರುವಂಥದ್ದು. ಸೊ ಇದೀಗ ಮತ್ತೊಮ್ಮೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಮಲೇರಿಯಾ ಪ್ರಕರಣಗಳಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಜೊತೆಗೆ ಪ್ರತಿ ಬಾರಿ ಮಲೇರಿಯಾ ವಿಚಾರವಾಗಿ, ಡೆಂಗ್ಯೂ ವಿಚಾರವಾಗಿ ಮಾತನಾಡಿದಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮುಂಚೂಣಿಯ ಸ್ಥಾನದಲ್ಲೆಲ್ಲ ಬರುತ್ತೆ. ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಜೊತೆಗೆ ಯಾಕೆ ಪ್ರಜ್ಞಾವಂತರಿದ್ದೀವಿ ನಾವು, ವಿದ್ಯಾವಂತರಿದ್ದೀವಿ ನಾವು, ಬುದ್ಧಿವಂತರಿದ್ದೀವಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಜನರು, ಆದರೆ ಯಾಕೆ ಈ ಒಂದು ವಿಚಾರಗಳಲ್ಲಿ ನಾವು ಎಡವುತ್ತಾ ಇದ್ದೇವೆ, ಯಾಕೆ ನಮ್ಮ ಸ್ಥಳದಲ್ಲಿ ಜಾಸ್ತಿ ಇಂತಹ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಪ್ರಶ್ನೆ. ಸೊ ಹಾಗಾಗಿ ಆ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಬೇಕಾಗಿದೆ. ಸೊ ಎಲ್ಲವೂ ಕೂಡ ಚರ್ಚೆಯನ್ನು ಮಾಡಬೇಕು. ಜೊತೆಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುವಂಥದ್ದು, ನಮ್ಮ ಪ್ರೀತಿಪಾತ್ರ ಆರೋಗ್ಯ ನಮ್ಮ ಕೈಯಲ್ಲಿರುವಂಥದ್ದು. ಸೊ ಹಾಗಾಗಿ ಒಂದು ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮ ನಮ್ಮ ಆರೋಗ್ಯದ ಬಗ್ಗೆ. ನಾವು ಸುರಕ್ಷಿತವಾಗಿರಬೇಕು, ಎಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ಮಾಹಿತಿ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಜೊತೆಗೆ ಜಾಗೃತಿ, ಎಚ್ಚರಿಕೆ ಅನ್ನುವಂಥದ್ದು ಅಷ್ಟೇ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಎಸ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರಿದ್ದಾರೆ, ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ಸದ್ಯ ಚರ್ಚೆಯಲ್ಲಿರುವಂಥದ್ದು ಮಲೇರಿಯಾ, ಡೆಂಗ್ಯೂ ರೋಗಗಳ ಬಗ್ಗೆ, ಜೊತೆಗೆ ಜಿಕಾ ಅನ್ನುವಂತಹ ವೈರಸ್ ಹೊಸದಾಗಿ ಹುಟ್ಟಿಕೊಂಡಿದೆ ಅನ್ನುವಂತಹ ವಿಚಾರ. ಇದರ ಬಗ್ಗೆ ಕೂಡ ನಾನು ಮಾತಾಡ್ತೇನೆ ಇನ್ನು ಮುಂದಕ್ಕೆ. ಆದರೆ ಮಲೇರಿಯಾ, ಡೆಂಗ್ಯೂ ಅಂತ ಬಂದಾಗ ಇದೆಲ್ಲವೂ ಕೂಡ ಈ ತಡೆಗಟ್ಟುವಿಕೆ ಅಥವಾ ಎಚ್ಚರಿಕೆ ಅನ್ನುವಂಥದ್ದು, ಎಚ್ಚರಿಕೆಯನ್ನ ವೈದ್ಯರು, ತಜ್ಞರು ಕೊಡ್ತಾರೆ. ಆದರೆ ತಡೆಗಟ್ಟುವಿಕೆ ನಮ್ಮಿಂದ, ನಮ್ಮ ಮನೆಯಿಂದ ಪ್ರಾರಂಭವಾಗಬೇಕು. ಸೊ ಹಾಗಾಗಿ ತಮ್ಗಳಿಗೋಸ್ಕರ ಈ ಕಾರ್ಯಕ್ರಮ. ಸ್ವಲ್ಪ ಗಮನವಿಟ್ಟು, ದಯಮಾಡಿ ಸ್ವಲ್ಪ ಗಮನವಿಟ್ಟು ಕೇಳ್ಕೊಳ್ಳಿ. ಯಾಕಂದ್ರೆ ಈಗಾಗಲೇ ನಾವು ರೋಗ ಅಥವಾ ಈ ಜ್ವರ ಇದರಿಂದ ಬೇಸತ್ತು ಹೋಗಿದ್ದೇವೆ. ಮತ್ತೆ ನಾವು ಇಂತಹ ಒಂದು ಕೂಪಕ್ಕೆ ಬೀಳುವಂಥದ್ದು ಬೇಡ. ಸೊ ಹಾಗಾಗಿ ಜಾಗೃತಿ ಇರಲಿ. ತಮ್ಮಲ್ಲಿ ಪ್ರಶ್ನೆಗಳಿದ್ರೆ, ಗೊಂದಲಗಳಿದ್ರೆ ನೇರವಾಗಿ ಕರೆ ಮಾಡಬಹುದು, ಮಾತನಾಡಬಹುದು. ಮೊದಲದಾಗಿ ಸರ್, ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರಿಗೆ ಕೇಳುವಂತಹ ಪ್ರಥಮ ಪ್ರಶ್ನೆ ಇದೆ. ಸದ್ಯ ಕೊರೋನಾ ಭಯದ ಜೊತೆಗೆ ಡೆಂಗ್ಯೂ, ಮಲೇರಿಯಾ ಅನ್ನುವಂಥ ರೋಗಗಳ ಭಯವೂ ಕೂಡ ಇರುವಂಥದ್ದು. ಸದ್ಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ನಿಜವಾಗ್ಲೂ ಕೂಡ, ಯಾಕಂದ್ರೆ ಜನರು ಕೇಳುವಂಥ ನಿಜವಾಗ್ಲೂ ಕೂಡ ಕಡಿಮೆಯಾಗಿದೆಯಾ ಅಥವಾ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ? ತದನಂತರ ನಾನು ಮಲೇರಿಯಾ, ಡೆಂಗ್ಯೂ ವಿಚಾರಕ್ಕೆ ಬರ್ತೇನೆ. ಈಗ ಸದ್ಯ ಕಳೆದ ಒಂದು ವಾರ ಅಥವಾ ಕಳೆದ 10 ದಿವಸ ಹೋಲಿಸಿದ್ರೆ ಖಂಡಿತ ಹೌದು, ಒಂದಷ್ಟು ಕೊರೋನಾ ಪ್ರಕರಣಗಳು ಮೊದಲಿಗೆ ನೀವು ಹೋಲಿಸಿದ್ರೆ ತುಂಬಾನೇ ಕಮ್ಮಿ ಇದೆ. ಈ ಕಮ್ಮಿ ಇದೆ ಅನ್ನೋದಕ್ಕೆ 2 ಕಾರಣ ಇದೆ. ಒಂದು, ನಾವಷ್ಟು ದಿವಸದ ಲಾಕ್ಡೌನ್ ಅನುಭವಿಸಿದ್ದೆವು. ಒಂದ್ಸಲ ಲಾಕ್ಡೌನ್ ಮಾಡಿದ ಕೂಡಲೇ ಯಾವುದೇ ಈ ಸಾಂಕ್ರಾಮಿಕ ರೋಗಗಳು ಒಮ್ಮೆ ಕಮ್ಮಿ ಆಗತ್ತೆ. ಮತ್ತೆ ಇದೇ ಪರಿಸ್ಥಿತಿ ಮುಂದುವರಿಬೇಕಾದ್ರೆ ಅದೇನ್ ನಾವು ಇಷ್ಟು ದಿವಸ ಲಾಕ್ಡೌನ್ ಸಮಯದಲ್ಲಿ ಲಾಕ್ಡೌನ್ ರೀತಿಯ ಜೀವನವನ್ನು ಮುಂದಕ್ಕೆ ಕೂಡ ನಾವು ನಡೆಸಬೇಕು. ಸೊ ಕಮ್ಮಿ ಆಗಿದೆ, ಹೌದು. ಕಮ್ಮಿ ಆಗಿದೆ ಅಂತೇಳಿ ಮತ್ತೆ ನಾವು ಕೊರೋನಾವನ್ನು ಮರೆತು ಬಿಟ್ರೆ ಇವತ್ತು ಪಕ್ಕದ ರಾಜ್ಯದಲ್ಲಿ ಅಥವಾ ನೆರೆಯ ರಾಜ್ಯ ಆದ ಕೇರಳದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಯೋಚಿಸಬಹುದು. ಅಲ್ಲಿ ಮತ್ತೆ ತುಂಬಾನೇ ಕೇಸಸ್ ಜಾಸ್ತಿ ಆಯ್ತು. ಒಂದ್ಸಲ ಕಮ್ಮಿ ಆಗಿತ್ತು, ನಮ್ಗಿಂತ ಮೊದಲೇ ಅಲ್ಲಿ ಕಮ್ಮಿ ಆಯ್ತು, ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ. ನಿಜ. ಸೊ ಈಗದ ಪರಿಸ್ಥಿತಿ ತಾವು ಹೇಳಿದ ಹಾಗೆ ಕಮ್ಮಿ ಇದೆ, ಅಂದ್ರೆ ಸದ್ಯಕ್ಕೆ ಕಡಿಮೆ ಇದೆ ಅನ್ನುವಂಥದ್ದು. ಎಸ್, ಓಕೆ. ವಿ ಆರ್ ಸೇಫ್ ಅಂತ ಹೇಳ್ಬೋದಾ, ಹೇಗೆ?
ಖಂಡಿತ ಇಲ್ಲ. ಯಾಕೆ ಹಾಗೆ ಹೇಳ್ತಾ ಇದ್ರೆ ಕೇರಳದಲ್ಲಿ ಜಾಸ್ತಿ ಆಗ್ತಾ ಇರಲಿಲ್ಲ. ನಿಜ ನಿಜ ನಿಜ. ಇವತ್ತು ಕೇರಳದಲ್ಲಿ ಜಾಸ್ತಿ ಆಗಿದೆ, ಪುನಃ ಹೌದು ಅಂತ ಆದ್ರೆ ನಮ್ಮಲ್ಲಿ ಕೂಡ ಯಾವುದೇ ಸಮಯದಲ್ಲಿ ನಾವು ಮೈ ಮರೆತ್ರೆ ಖಂಡಿತ ಜಾಸ್ತಿ ಆಗುತ್ತೆ. ಎಸ್, ಓಕೆ ಸರ್. ಈಗ ಸದ್ಯ ಕೊರೋನಾದ ಜೊತೆ ಭಯ ಇರುವಂತದ್ದು ಇವತ್ತಿನ ಕಾರ್ಯಕ್ರಮ ಚರ್ಚೆಯು ಕೂಡ ಈ ಒಂದು ವಿಚಾರದ ಮೇಲೆ. ಕಾರಣ, ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುತ್ತೆ ಕರಾವಳಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಮಲೇರಿಯಾ ಪ್ರಕರಣಗಳಲ್ಲಿ. ವೈ ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕೆ? ನಾವು ಬುದ್ಧಿವಂತರಿದ್ದೇವೆ, ವಿದ್ಯಾವಂತರಿದ್ದೇವೆ, ಎಲ್ಲವೂ ಕೂಡ ಹೌದು, ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜ್ಗಳು, ತಜ್ಞ ವೈದ್ಯರು ಎಲ್ಲವೂ ಕೂಡ ಇದೆ. ವೈ ವಿ ಆರ್ ಇನ್ ಫಸ್ಟ್ ಪೊಸಿಷನ್ ಅನ್ನೋಂಥದ್ದು ಬರುತ್ತೆ. ತುಂಬಾ ಘಾಸಿ ಆಗುವಂತಹ ವಿಚಾರ. ನೇರವಾಗಿ ತಮ್ಮಲ್ಲಿ ಕೇಳಬೇಕು ಈ ವಿಚಾರವನ್ನ. ಎಸ್ ಸರ್, ಖಂಡಿತ ಹೌದು. ಈಗ ನಿಮ್ಗೆ ಎಷ್ಟು ಮನಸ್ಸಿಗೆ ಹಿಂಸೆ ಆಗ್ತದೋ ಅದಕ್ಕಿಂತ 10 ಪಾಲು ಬೇಸರ ನನಗೆ ಆಗತ್ತೆ. ಯಾಕಂತ ಹೇಳಿದ್ರೆ ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿಯಾಗಿ ಈ ಮಲೇರಿಯಾ ನಿಮ್ಮಲ್ಲೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ಪ್ರತಿ ಸಲ ನಾವು ಎಲ್ಲಿ ಹೋದ್ರೂ ಹೇಳ್ತಾರೆ, ನೀವು ಮಂಗಳೂರವರ, ನೀವು ಇಡೀ ಕರ್ನಾಟಕಕ್ಕೆ ಮಲೇರಿಯಾ ಕೊಡುವವರು ಅಂತ. ಒಂದು ಆ ರೀತಿಯ ಮನೋಭಾವನೆ ಬಂದಿದೆ. ಯಾಕೆ ಅಂತ ಹೇಳೋದಕ್ಕೂ ಒಂದೆರಡು ಕಾರಣಗಳಿದೆ. ಅದರಲ್ಲಿ ಎರಡಾಗಿ ನೋಡ್ಬೋದು. ಒಂದು ನಮ್ಮ ನೈಸರ್ಗಿಕವಾದ ಕಾರಣಗಳು, ಇನ್ನೊಂದಷ್ಟು ನಾವು ಮಾಡಿದ ಅವಾಂತರಗಳು, ಅಂದ್ರೆ ನಮ್ಮ ಈ ಸಮಾಜ ಮಾಡ್ತಾ ಇರುವಂತ ತೊಂದರೆಗಳು. ನೈಸರ್ಗಿಕವಾಗಿ ನೀವು ಕೇಳಿದ್ರೆ ಈಗಿನ ಈ ನಮ್ಮ ಏನು ಉಷ್ಣತೆ ಇದೆ ಮಂಗಳೂರಿದ್ದು, ಯೂಶಲಿ 22 ಡಿಗ್ರಿ ಮತ್ತು 38 ನಡುವೆ ಆಚೀಚೆ ಹೋಗತ್ತೆ. ಯಾವತ್ತಿದ್ರು ನಾವು 40 ಡಿಗ್ರಿ ಮೇಲೆ ಹೋದವರಲ್ಲ, 20 ಡಿಗ್ರಿಗಿಂತ ಕೆಳಗೆ ಹೋದವರಲ್ಲ. ಈ ಸೊಳ್ಳೆ ಏನಿದೆ, ಸೊಳ್ಳೆಯ ಸಂತಾನ ಅಭಿವೃದ್ಧಿ ಅಥವಾ ಸೊಳ್ಳೆ ಮೊಟ್ಟೆ ಇಡೋದು ಅಥವಾ ಸೊಳ್ಳೆ ಬದುಕುವುದು, ಅದು ಬೆಸ್ಟ್ ಈ ಟೆಂಪರೇಚರ್ ಅಲ್ಲಿ. ನಮ್ಮ ಟೆಂಪರೇಚರ್ ಏನು, ಜನವರಿಯಿಂದ ಡಿಸೆಂಬರ್ ವರೆಗೂ ಇದರ ನಡುವಲ್ಲೇ ಸುತ್ತಾಡ್ತದೆ. ಸೊ 12 ತಿಂಗಳು ನಮ್ಮಲ್ಲಿ ಸೊಳ್ಳೆದ್ದು ಏನು ಬೆಳವಣಿಗೆ ಇದೆ ಹಾಗೂ ಅವುಗಳ ಮೊಟ್ಟೆ ಇಡುವಿಕೆ ಇದೆ, ಅದು ಕಂಟಿನ್ಯೂಸ್ ಆಗ್ತಾ ಇರ್ತದೆ. ಅಲ್ಲಿ ಯಾವುದೇ ರೀತಿಯ ಬ್ರೇಕ್ ಇಲ್ಲ. ಅದೇ ನೀವೀಗ ರಾಯಚೂರಿಗೆ ಹೋದ್ರೆ ಅಲ್ಲಿ 45-44 ಡಿಗ್ರಿವರೆಗೂ ಹೋಗುತ್ತೆ. ಅಷ್ಟೊಂದು ಸಮಯದಲ್ಲಿ ಅಲ್ಲಿ ಆ ಸೊಳ್ಳೆಗಳ ಏನು ಬೆಳವಣಿಗೆ ನಿಂತು ಹೋಗುತ್ತೆ. ನೀವು ಮಡಿಕೇರಿ ಒಂದಷ್ಟು ಕೆಲವೊಂದು ತುಂಬಾ ತಂಪು ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಟೆಂಪರೇಚರ್ 18ಕ್ಕಿಂತ ಕೆಳಗೆ ಬರುತ್ತೆ. ಅಲ್ಲಿ ಮತ್ತೆ ಮಲೇರಿಯಾದ ವಂಶಾಭಿವೃದ್ಧಿ ನಿಲ್ತದೆ. ಆ ಮಲೇರಿಯಾಕ್ಕಿಂತಲೂ ಸೊಳ್ಳೆದ್ದು. ಸೊ ಮಂಗಳೂರಲ್ಲಿ ಏನಾಗತ್ತೆ, ತಿಂಗಳ ಪ್ರತಿ ದಿವಸ ವರ್ಷ ಪೂರ್ತಿ ಈ ಅವುಗಳ ಸೊಳ್ಳೆಗಳ ಮೊಟ್ಟೆ ಇಡುವಿಕೆ ಆಗಲಿ ಅವುಗಳ ಬೆಳವಣಿಗೆಯಲ್ಲಾಗಲಿ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಅದು ಖಂಡಿತ ಆಗ್ತಾ ಹೋಗ್ತದೆ. ಇದು ನೈಸರ್ಗಿಕವಾಗಿ ಕಾರಣ. ಮತ್ತೆ ನಾವಾಗಿ ಮಾಡಿಕೊಂಡದ್ದು ಸಾವಿರಾರಿದೆ. ಮುಖ್ಯವಾಗಿ ಹೇಳೋದಿದ್ರೆ ನಮ್ಮ ಈಗಿನ ಕೆಲವೊಂದಷ್ಟು ಕಟ್ಟಡಗಳಿದೆ. ಕಟ್ಟಡಗಳಲ್ಲಿ ಏನಾಗ್ತದೆ, ಕನ್ಸ್ಟ್ರಕ್ಷನ್ ಮಾಡುವಾಗ ನೀರು ನಿಲ್ಲಿಸ್ತೇವೆ ನಾವು ಕ್ಯೂರಿಂಗಿಗೋಸ್ಕರ. ಸೊ ನಮ್ಮ ಟೆಂಪರೇಚರ್ ಸರಿ ಇದೆ, ನೀರಿದೆ, ಸ್ವಚ್ಛ ನಿಂತ ನೀರಿದೆ. ನೋಡಿ, ಮೊದಲನೇದಾಗಿ ನಾವು ಇವತ್ತು ಮಂಗಳೂರಲ್ಲಿ ನೀವೀಗ ಹೇಳಿದ್ರಿ ಬುದ್ಧಿವಂತರ ಜಿಲ್ಲೆ ಅಂತ, ಆದ್ರೂ ನಾವು ಇವತ್ತಿಗೂ ಸೊಳ್ಳೆ ಹುಟ್ಟುವುದು ಸ್ವಚ್ಛ ನಿಂತ ನೀರಿನಲ್ಲಿ, ಅದರಲ್ಲೂ ಅನಾಫಿಲಿಸ್ ಮತ್ತು ಈಡಿಸ್ ಸ್ವಚ್ಛ ನಿಂತ ನೀರಿನಲ್ಲಿ ಎನ್ನುವ ಸತ್ಯವನ್ನು ನಾವು ಒಪ್ಕೊಳ್ತಾ ಇಲ್ಲ. ನಾವು ಇವತ್ತಿಗೂ ಮಾತಾಡ್ತಾ ಇರೋದು ಚರಂಡಿ ನೀರು ಬಗ್ಗೆ. ಏನ್ ಹೇಳಿದ್ರು ಚರಂಡಿ ನೀರು, ಗಲೀಜಿ ನೀರು, ಅಲ್ಲಿ ಗಲೀಜಾಗಿದೆ ಅದಕ್ಕೆ ಸೊಳ್ಳೆ ಬರ್ತಾ ಇದೆ ಅಂತ. ನೋಡಿ, ಗಲೀಜಲ್ಲಿ ಬರುವ ಸೊಳ್ಳೆನೇ ಬೇರೆ, ಮಲೇರಿಯಾ ಡೆಂಗು ತರುವ ಸೊಳ್ಳೆನೇ ಬೇರೆ. ಮಲೇರಿಯಾ ಡೆಂಗು ತರುವ ಸೊಳ್ಳೆ ಇರೋದು ಸ್ವಚ್ಛ ನಿಂತ ನೀರಿನಲ್ಲಿ. ಒಂದು ವೇಳೆ ತಾವು ಹೇಳಿದಾಗೆ ಗಲೀಜು ನೀರಲ್ಲೇ ಇವತ್ತು ಸೊಳ್ಳೆ ಜಾಸ್ತಿಯಾಗಿ ಮಲೇರಿಯಾ ಹರಡಬೇಕಾಗಿದ್ರೆ ಮಂಗಳೂರಿಗಿಂತ ದೊಡ್ಡ ದೊಡ್ಡ ನಗರಗಳು ಕರ್ನಾಟಕದಲ್ಲಿ ಸಾಕಷ್ಟಿವೆ. ಬೆಂಗಳೂರಲ್ಲಿ ಮಂಗಳೂರಿಗಿರುವಂತ ಚರಂಡಿಗಿಂತ 100 ಪಾಲು ಜಾಸ್ತಿ ಇದೆ. ಅಥವಾ ಹುಬ್ಬಳ್ಳಿ ಇರ್ಬೋದು, ಯಾವುದೇ ನಗರ ಅಂತ ಹೇಳಿದ್ಮೇಲೆ ಒಂದಷ್ಟು ಚರಂಡಿಗಳು ಇದ್ದೇ ಇರ್ತವೆ. ಸೊ ಚರಂಡಿಯಲ್ಲಿ ಅಲ್ಲ, ಸ್ವಚ್ಛ ನಿಂತ ನೀರಿನಲ್ಲಿ ಸೊಳ್ಳೆ ಹುಡುತ್ತದೆ ಅನ್ನೋ ಒಂದು ಕಟು ಸತ್ಯವನ್ನು ನಾವು ಇವತ್ತು ಅರಿತುಕೊಳ್ಬೇಕು. ಸೊ ಅವತ್ತು ಈ ತೊಂದರೆ ಕಮ್ಮಿ ಆಗ್ಲಿಕ್ಕೆ ಶುರುವಾಗುತ್ತೆ. ಸ್ವಚ್ಛ ನಿಂತ ನೀರಿನಲ್ಲಿ ಅಂತ ಬಂದಾಗ ಅದೇ ಪ್ರಶ್ನೆಗಳು ಬರುತ್ತೆ. ಪ್ರತಿ ಬಾರಿ ತಾವು ಹೇಳ್ತಾ ಇರ್ತಾರೆ, ತಾವು ಹೇಳಿದಾಗೆ ಈ ಸತ್ಯವನ್ನ ಜನರು ಒಪ್ಕೊಳ್ತಾ ಇಲ್ಲ. ಸ್ವಚ್ಛ ನಿಂತ ನೀರಿನಲ್ಲಿ ಹೌ ಪಾಸಿಬಲ್ ಅಂತ ಪ್ರಶ್ನೆ ಬರುತ್ತೆ. ಕೆರೆಗಳಲ್ಲೂ ಕೂಡ ನೀರಿರುತ್ತೆ, ಆ ಕೆರೆಗಳು ನೋಡ್ಲಿಕ್ಕೆ ಸ್ವಚ್ಛವಾಗಿರುತ್ತೆ. ಸೊ ಎಲ್ಲ ಕಡೆಗಳಲ್ಲಿ ನೀರಿರುತ್ತೆ, ಆ ನೀರುಗಳು ನೋಡ್ಲಿಕ್ಕೆ ತಾವು ಹೇಳಿದಾಗೆ ಸ್ವಚ್ಛವಾಗಿರುವಂತಹ ನೀರುಗಳು. ಸೊ ಹೇಗೆ ಅಲ್ಲಿ ಸೊಳ್ಳೆಗಳು ಹುಟ್ಟುತ್ತೆ ಅಂತ ವಿಚಾರ ಬರುತ್ತೆ. ಈಗ ನಾವು ಕುಡಿಯುವ ನೀರೇ ಇರ್ಬೋದು, ಮನೆಯಲ್ಲಿರುವ ಕುಡಿಯುವ ನೀರು, ನೀವು ಫಿಲ್ಟರ್ಡ್ ವಾಟರ್, ಅಕ್ವಾಗಾರ್ಡ್ ಇಂದ ಅಥವಾ ಯಾವುದೇ ಒಂದು ಶುದ್ಧೀಕರಿಸಿದ ನೀರನ್ನು ನೀವು ಮನೆಯಲ್ಲಿಟ್ಟು ಓಪನ್ ಆಗಿಟ್ರೆ 10 ದಿವಸದ ಒಳಗಾಗಿ ಅದರಲ್ಲಿ ಸೊಳ್ಳೆಗಳು ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಕುಡಿಯುವ ಈ ನೀರನ್ನು ಕೂಡ ನೀವು ಈಗ 10 ದಿವಸ ಇಲ್ಲಿ ಓಪನ್ ಆಗಿಟ್ಟಿ ನಿಮ್ಮಲ್ಲಿ ಒಂದು ಸೊಳ್ಳೆ ಒಳಗಡೆ ಬಂದ್ರೆ ಇನ್ನೊಂದು 10 ದಿವಸದಲ್ಲಿ 100 ಸೊಳ್ಳೆ ಆಗ್ತದೆ.
ಯಾಕಂದ್ರೆ ಒಂದು ಸೊಳ್ಳೆ ಒಂದು ಸಲ ಮೊಟ್ಟೆ ಇಡುವಾಗ ಸುಮಾರು 100ರಿಂದ 125 ಮೊಟ್ಟೆ ಇಡ್ತದೆ. ಓಕೆ 10ರಿಂದ 12 ದಿವಸದೊಳಗೆ ಇವುಗಳೆಲ್ಲ ಬೆಳೆದು ಸೊಳ್ಳೆ ಫಸ್ಟಿಗೆ ಇಟ್ಟ ಮೊಟ್ಟೆ ಏನಾಗತ್ತೆ ಅಂತೇಳಿ ಹುಳದ ರೀತಿಯಲ್ಲಿ ಇರ್ತದೆ, ಲಾರ್ವಾ ಅಂತ ಹೇಳ್ತೀವಿ. ಇನ್ನೊಂದು ತುಂಬಾ ದೊಡ್ಡ ಒಂದು ನಮ್ಮ ಬೇಸರ ಅಂತ ಹೇಳಿದ್ರೆ, ನೀವಿಷ್ಟು ಸಲ ಹೇಳಿದಿರಿ ಇಲ್ಲಿ, ನೀವು ಸಾಕಷ್ಟು ಸಲ ಮಾತಾಡಿದ್ದೀರಿ, ಆದ್ರೂ ಸೊಳ್ಳೆಯಿಂದ ಮೊಟ್ಟೆ ಹೊಡೆದು ಬರುವ ಲಾರ್ವವನ್ನು ಸೊಳ್ಳೆಯ ಮರಿ ಅನ್ನೋದನ್ನು ಜನ ಒಪ್ಕೊಳ್ಳೋದಿಲ್ಲ. ಸೊಳ್ಳೆಯ ಮರಿ ಅನ್ನೋಂತ ಅವ್ರೇನ್ ಹೇಳ್ತಾರೆ, ಇದೇನೋ ಹುಳ ಇರ್ಬೇಕು, ಯಾವುದೋ ಹುಳ, ನೀರಿನ ಹುಳ ಅಂತ. ಆಕ್ಚುಲಿ ನೀರಿನ ಹುಳ ಅಲ್ಲ ಅದು, ಸೊಳ್ಳೆಯ ಮೊಟ್ಟೆಯನ್ನು ಒಡೆದು ಬರುವಂತ ಲಾರ್ವವೇ ಹುಳ ಅದು. ಆ ನಂತರ ದೊಡ್ಡದಾಗಿ ಪ್ಯೂಪ ಅಂತ ಆಗತ್ತೆ, ಪ್ಯೂಪ ಮತ್ತೆ ಬೆಳೆದು ಸೊಳ್ಳೆ ಆಗಿ ಹಾರಿ ಹೋಗ್ತದೆ. ಓಕೆ ಈ ಒಂದು ವಿಷಯ ನಾವು ಯಾವತ್ತಿನವರೆಗೆ ಅರ್ಥ ಮಾಡಿಕೊಳ್ಳೋದಿಲ್ಲವೋ ಅವತ್ತಿನವರೆಗೆ ನಮ್ಮಿಂದ ಈ ಸೊಳ್ಳೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ ಓಕೆ ಅದು ಈಗ ನೋಡಿ ಸರ್, ಹಾಗಾದ್ರೆ ತಾವು ಹೇಳೋದು ನನ್ನ ಕೈಲಿರೋ ಈ ಗ್ಲಾಸ್ ಅಲ್ಲೂ ಕೂಡ ಇದನ್ನ 10 ದಿನಗಳು ಇಟ್ರೆ ಖಂಡಿತ ಆಗತ್ತೆ. ನೀವು ಮನೆಯಲ್ಲಿ ನಿಮ್ಮ ಶೋಕೇಶ್ ಅಲ್ಲಿ ಇಟ್ಟಿರುವಂತ ಏನು ಹಣ ಜಾಸ್ತಿ ಆಗ್ಲಿಕ್ಕೆ ಅದನ್ನು ಮನಿ ಪ್ಲಾಂಟ್ ಅಂತ ಇಟ್ಟಿರ್ತಾರೆ. ಸೊ ಮನಿ ಪ್ಲಾಂಟಿನ ಒಳಗಡೆ ಹೋಗಿ ನೋಡಿ, ಇವತ್ತ ನೀರನ್ನು ನಿಮ್ಮ ಇದರ ಒಳಗೆ ಮೇಲೆ ಹಾಕಿ ನೋಡಿ, ವಾಸ್ತು ತಾವು ಹೇಳಿದಾಗೆ ವಾಸ್ತು ಪ್ಲಾಂಟ್ಗಳು ಇರಬಹುದು ಅಥವಾ ಅಲಂಕಾರಿಕ ಗಿಡಗಳಿರ್ಬೋದು, ಎಲ್ಲೇ ಇರ್ಲಿ, ನೀವು ನೀರು ನಿಲ್ಲಿಸ್ತೀರಿ ಹೌದು ಅಂತ ಆದ್ರೆ 10 ದಿವಸಕ್ಕಿಂತ ಜಾಸ್ತಿ ನಿಮ್ಮಲ್ಲಿ ಒಂದು ಸೊಳ್ಳೆ ಇದ್ರೆ ಅದು 100 ಸೊಳ್ಳೆ ಆಗತ್ತೆ. ಇಟ್ಸ್ ವೆರಿ ಸಿಂಪಲ್. ಸೊ ಈ ಒಂದು ಸತ್ಯ ಯಾವಾಗ ಜನ ಅರಿತುಕೊಳ್ತಾರೋ ಅವತ್ತು ನಮ್ಮ ಲಾರ್ವಾ ಕಮ್ಮಿ ಆಗತ್ತೆ, ಅವತ್ತು ಸೊಳ್ಳೆಗಳು ಕಮ್ಮಿ ಆಗತ್ತೆ. ಸೊಳ್ಳೆಗಳು ಕಮ್ಮಿ ಆದ ತಕ್ಷಣ ಮಲೇರಿಯಾ ಆಗ್ಲಿ ಡೆಂಗು ಆಗ್ಲಿ ಹರಡೋದು ಕಮ್ಮಿ ಆಗತ್ತೆ. ಇದನ್ನ ನೀವು ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ಈಗ ಬಂದರ್ ಪ್ರದೇಶ, ನಮ್ಮ ಮಂಗಳೂರು ನಗರದ ಬಂದರ್ ವ್ಯಾಪ್ತಿಯ ಪ್ರದೇಶದಲ್ಲಿ ಇವತ್ತು ಸಾಕಷ್ಟು ಸೊಳ್ಳೆ ಡೆನ್ಸಿಟಿ ಜಾಸ್ತಿ ಇದೆ. ಅಲ್ಲಿ ಸಾಕಷ್ಟು ಈ ಸ್ಕ್ರಾಪ್ ಮೆಟೀರಿಯಲ್ಸ್ ಇರ್ತದೆ, ಒಂದಷ್ಟು ಬೋಟ್ಗಳು ನಿಂತಿವೆ, ಒಂದಷ್ಟು ಟೈರ್ಗಳು ಬಿತ್ಕೊಂಡಿವೆ, ಒಂದಷ್ಟು ವೇಸ್ಟ್ ಡಿಸ್ಪೋಸಲ್ ತೊಂದರೆ ಆಗಿದೆ, ಅರ್ಧದಷ್ಟು ಕಟ್ಟಿ ನಿಂತ ಕಟ್ಟಡಗಳೊಂದಷ್ಟು ಸಾಕಷ್ಟಿವೆ. ಇವುಗಳೆಲ್ಲ ನೀರು ನಿಲ್ತಾ ಇದೆ. ಆದ ಕಾರಣ ನೀವು ಇವತ್ತು ಬಂದರ ನಮ್ಮ ಏನು ಇಡೀ ನೀವಾಗ ನಾವು ಮಾತಾಡ್ತಾ ಹೇಳಿದೆವು, ನೀವು ಹೇಳಿದ್ರಿ ನಮ್ಮ ಮಂಗಳೂರು ನಗರ ಇಡೀ 1306 ಪ್ರಕರಣಗಳನ್ನು ಕೊಟ್ಟಿದೆ ಕಳೆದ ವರ್ಷ. 1701 ಇಡೀ ಕರ್ನಾಟಕದ್ದು, 1701 ಕರ್ನಾಟಕದಲ್ಲಿ. ಆ 1701ರಲ್ಲಿ 1306 ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಬಂದಿದೆ. ಅದರ ಅರ್ಧದಷ್ಟು 1306ರ ಸುಮಾರು ಅರ್ಧದಷ್ಟು 40%, ಸುಮಾರು 400 ಚಿಲ್ಲರೆ ಪ್ರಕರಣ ಕೇವಲ ಬಂದರ್ ಆಸುಪಾಸಿನಿಂದ ಬಂದಿದೆ. ಓಕೆ, ಬಂದರ್ನ ಆಸುಪಾಸಿಂದ. ಯಾಕೆ ಬಂದಿದೆ ಅಲ್ಲಿ ಸಾಕಷ್ಟು ನೀರು ನಿಲ್ಲುವ ಅವಕಾಶ ಇದೆ. ಸೊ ಅದನ್ನು ಯೋಚಿಸಿದ್ರೆ ಎಲ್ಲಿ ನೀರು ನಿಲ್ಲುವ ಸಾಧ್ಯತೆ ಇರ್ತದೋ, ಎಲ್ಲೆಲ್ಲ ಹೊಸ ಹೊಸ ಕಟ್ಟಡ ಆಗ್ತಾ ಇದೆ, ಆ ಕಟ್ಟಡಗಳ ಸುತ್ತಮುತ್ತ ಇಂಥ ಕಡೆಯಲ್ಲೇ ನಮ್ಗೆ ಮಲೇರಿಯಾ ಜಾಸ್ತಿ ಆಗ್ತಾ ಇದೆ. ಜನ ಒಂದ್ ಮನೆಯಲ್ಲಿ ತನ್ನ ಮನೆಯ ಒಳಗೆ, ತನ್ನ ಮನೆಯ ಹೊರಗಡೆ, ತನ್ನ ಮೇಲ್ಗಡೆ, ತನ್ನ ಮನೆ ಹಿಂಭಾಗ ನೀರ್ ನಿಲ್ಲದಾಗೆ ನೋಡ್ತಾನೆ ಹೌದು ಅಂತ ಆದ್ರೆ ಖಂಡಿತ ಅವನ ಮನೆಯಲ್ಲಿ ಇವತ್ತು ಮಲೇರಿಯಾ ಬರುವುದಿಲ್ಲ. ಆದ್ರೆ ಬೇಸರ ಅಂತ ಹೇಳಿದ್ರೆ ಇದು ನೀವೊಬ್ರು ಮಾಡಿದ್ರೆ ಸಾಕಾಗಲ್ಲ, ನಿಮ್ಮ ಸುತ್ತಮುತ್ತಲಿನವ್ರು ಎಲ್ಲರೂ ಮಾಡ್ಬೇಕು. ಈಗ ಸೊಳ್ಳೆ ಒಂದು ಮನೆಗೆ ಸೀಮಿತ ಅಲ್ಲ. ನಮ್ಮ ಮನೆಯಲ್ಲಿ ಹುಟ್ಟಿದ ಸೊಳ್ಳೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಯಾವುದೇ ಮನೆಗೂ ಹೋಗು ಕಚ್ಚಬಹುದು. ಅದೇ ನಿಮ್ಮ ಮನೆಗೆ ಬರುವ ಸೊಳ್ಳೆ ಎಲ್ಲೋ 1 ಕಿಲೋಮೀಟರ್ ದೂರದಲ್ಲಿ ಹುಟ್ಟಿರ್ಬೋದು. ಸೊ ಈ ಒಂದು ಸತ್ಯ ನಾವು ಯಾವಾಗ ಅರಿತುಕೊಂಡು ಸಮಾಜ ಮುಖ್ಯವಾಗಿ ಯೋಚಿಸ್ತೇವೋ ಅವತ್ತು ನಾವು ಮಲೇರಿಯಾವನ್ನು ಖಂಡಿತ ಕಂಟ್ರೋಲ್ ಮಾಡಬಹುದು. ಓಕೆ ಸರ್, ಈಗ ಬಂದರ್ ಪ್ರದೇಶಗಳಲ್ಲಿ ತಾವು ಇಂತಹ ಪ್ರಕರಣಗಳು ಜಾಸ್ತಿ ಆಗಿದೆ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಎಸ್, ಮಂಗಳೂರು ಮಹಾನಗರ ಪಾಲಿಕೆ ನೋಡ್ತಾ ಇದ್ರೆ ದಯಮಾಡಿ ಎಸ್, ಬಂದರು ಪ್ರದೇಶಗಳಲ್ಲಿ ಈ ಪ್ರಕರಣಗಳು ಜಾಸ್ತಿ ಆಗಿದೆ ಅಂತ ಬಂದಾಗ ಸ್ವಲ್ಪ ಯೋಚನೆಯನ್ನ ಮಾಡ್ಕೊಳ್ಬೇಕು. ತಾವು ಈಗಾಗಲೇ ಅನೇಕ ಎಡವಟ್ಟುಗಳನ್ನು ಮಾಡಿದ್ದೀರಾ ಮಂಗಳೂರು ಮಹಾನಗರ ಪಾಲಿಕೆ. ಸೊ ಹಾಗಾಗಿ ಸ್ಮಾರ್ಟ್ ಸಿಟಿ ಅನ್ನುವಂಥ ಯೋಜನೆ, ಕಾಮಗಾರಿ ಎಲ್ಲವೂ ಕೂಡ ನಡೀತಾ ಇದೆ. ಬಹುಶಃ ಇಲ್ಲೂ ಕೂಡ ಸಮಸ್ಯೆಗಳಾಗಿರಬಹುದು. ಹೌದು, ಅಲ್ಲಲ್ಲಿ ಕಾಮಗಾರಿಗಳು ಆಗ್ತಾ ಇದೆ, ಮಳೆ ಬೇರೆ ಬರ್ತಾ ಇದೆ. ಸೊ ಈ ಸಂದರ್ಭಗಳಲ್ಲಿ ಸ್ವಲ್ಪ ನಗರದ ಸ್ವಚ್ಛತೆಯ ಕಡೆಗೆ ಗಮನವನ್ನು ಕೊಡಿ. ಯಾಕಂದರೆ ಈಗಾಗಲೇ ನಾಗರಿಕರು ಈ ರೋಗಗಳ ಕೊರೋನಾದಿಂದ ಅನೇಕ ಕಷ್ಟಗಳನ್ನು ಪಟ್ಟಿದ್ದಾರೆ. ಮತ್ತೆ ಅವರ ಒಂದು ಏನು ಜೀವನ ಏನಿದೆ ಈ ಮಲೇರಿಯಾದಿಂದ ಅಥವಾ ಡೆಂಗ್ಯೂಯಿಂದ ಮತ್ತೆ ಅವರಿಗೆ ಸಂಕಷ್ಟ, ತೊಂದರೆಗೊಳಗಾಗುವುದು ಬೇಡ. ದಯಮಾಡಿ ತಮ್ಮ ಜವಾಬ್ದಾರಿಯುತ ಕರ್ತವ್ಯವನ್ನು ಮಂಗಳೂರು ಮಹಾನಗರ ಪಾಲಿಕೆ ಮಾಡಬೇಕು. ಜೊತೆಗೆ ಬಂದರು ಕಡೆ ಒಂದು ಒಳ್ಳೆಯ
ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬಂದರು ಕಡೆ ಹೋಗುವವರು ಕೂಡ ಸ್ವಲ್ಪ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಯಾವಾಗ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀರಾ ಎಲ್ಲರ ಆರೋಗ್ಯ ಕೂಡ ಸರಿಯಾಗಿರುತ್ತೆ. ಯಾಕಂದ್ರೆ ಆ ಪ್ರದೇಶ ಸರಿ ಇಲ್ಲ ಅಂತ ಬಂದಾಗ ಆ ಪ್ರದೇಶಕ್ಕೆ ಸಂಬಂಧಪಟ್ಟಿರುವಂಥವರು ಬಂದರು ಪ್ರದೇಶಗಳಲ್ಲಿರುವಂಥ ಕಾರ್ಪೊರೇಟರ್ಗಳು ಕೂಡ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ದಯಮಾಡಿ ಕಾರ್ಪೊರೇಟರ್ಗಳಲ್ಲೂ ಕೂಡ ಜವಾಬ್ದಾರಿ ಜಾಸ್ತಿ ಇದೆ. ಯಾಕಂದ್ರೆ ವೈದ್ಯರಾಗಿ ಎಲ್ಲೆಲ್ಲಿ ಸಮಸ್ಯೆ ಇದೆ, ಎಲ್ಲಿ ಈ ಪ್ರಕರಣಗಳು ಜಾಸ್ತಿ ಬರ್ತಾ ಇದೆ ಅನ್ನುವಂಥದ್ದು ಅವರು ಮೆಸೇಜ್ ಕೊಡ್ಬೋದು, ಅವರು ಇನ್ಫಾರ್ಮೇಶನ್ಗಳನ್ನು ಕೊಡ್ಬೋದು, ಮಾಹಿತಿಗಳನ್ನು ಕೊಡ್ಬೋದು. ತದನಂತರ ಇದನ್ನು ಆಕ್ಷನ್ ಅಲ್ಲಿ ಮಾಡುವಂಥದ್ದು, ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ತಮ್ಮಗಳ ಕೈಯಲ್ಲಿರುವಂಥದ್ದು. ಸೊ ಆ ಭಾಗದ ಕಾರ್ಪೊರೇಟರ್ಗಳು ಪ್ರಜ್ಞಾವಂತರಿದ್ದೀರಾ, ಈ ಒಂದು ಸಮಸ್ಯೆ ಏನಿದೆ ಗೊತ್ತಾಗಿದೆ, ಎಲ್ಲಿ ಜಾಸ್ತಿಯಾಗಿ ಬರ್ತಾ ಇದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜಾಸ್ತಿ ಪ್ರಕರಣಗಳು, ಅದರಲ್ಲೂ ಕೂಡ ಬಂದರು ಪ್ರದೇಶಗಳಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್ ಅಲ್ವಾ? ಸೊ ಹಾಗಾಗಿ ದಯಮಾಡಿ ಬಂದರು ಪ್ರಕರಣಗಳಲ್ಲಿರುವವರು ಜನರು ಕೂಡ, ಜೊತೆಗೆ ಕಾರ್ಪೊರೇಟರ್, ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆ ಎಲ್ಲವೂ ಕೂಡ ದಯಮಾಡಿ ಈ ಒಂದು ವಿಚಾರದ ಬಗ್ಗೆ ದಯಮಾಡಿ ಒಂದು ಆಕ್ಷನ್ಗಳನ್ನು ತೆಗೆದುಕೊಳ್ಳಿ, ಸ್ವಚ್ಛತೆಯನ್ನ ಪಾಲಿಸಿ. ಅಂಡ್ ಈ ರೀತಿ ಮಲೇರಿಯಾ ಪ್ರಕರಣಗಳು ಬರದಂತೆ ಅಲ್ಲಿ ಆಗ್ಲೇ ಹೇಳಿದಾಗೆ ಕೊಳಚೆ ನೀರನ್ನ ನೋಡ್ತಾರೆ. ಮಲೇರಿಯಾ ಅಂತ ಬಂದಾಗ ನೇರವಾಗಿ ನಾವು ಟಾರ್ಗೆಟ್ ಮಾಡುವಂಥದ್ದು ಕೊಳಚೆ ನೀರನ್ನ ನೋಡಿದ್ರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಅಂತ. ಹಾಗಾದ್ರೆ ಸರ್ ಕೊಳಚೆ ನೀರು ಕೂಡ ನಾವು ನೋಡ್ತೇವೆ, ಕೊಳಚೆ ನೀರಿನಲ್ಲೂ ಕೂಡ ಸೊಳ್ಳೆಗಳು ಆಗುತ್ತೆ. ಸೊ ಅದು ಉಪದ್ರ ಕೊಡಲ್ವಾ, ಅದರಿಂದ ಸಮಸ್ಯೆ ಆಗಲ್ಲ ಅನ್ನೋದು ಪ್ರಶ್ನೆ. ಇಲ್ಲ, ಖಂಡಿತ ಆಗತ್ತೆ. ಈಗ ನೋಡಿ, ಕೊಳಚೆ ನೀರಲ್ಲಿ ನಮ್ಮಲ್ಲಿ ಬರೋದು ಕ್ಯುಲೆಕ್ಸ್ ಅನ್ನೋ ಜಾತಿಯ ಸೊಳ್ಳೆ. ಈ ಕ್ಯುಲೆಕ್ಸ್ ಸೊಳ್ಳೆಯಿಂದ ಆನೆಕಾಲ್ ರೋಗ ತಾವು ನೋಡ್ತಾ ಇರ್ಬೋದು. ಮೊದಲ ಹೆಚ್ಚಿನ ಅಂಶ ತಾವು ತಮ್ಮ ವಯಸ್ಸಲ್ಲಿ ಕಂಡಿರ್ಲಿಕ್ಕಿಲ್ಲ. ಒಂದ್ ಸ್ವಲ್ಪ ನಮ್ಮ ಹಿರಿಯರಿಗೆ ಸಾಕಷ್ಟು ಜನರಲ್ಲಿ ಆನೆಕಾಲ್ ರೋಗ ಇದೆ. ಇತ್ತೀಚಿನ ಯುವಕರಲ್ಲಿ ಆನೆಕಾಲ್ ರೋಗ ತುಂಬಾನೇ ಕಮ್ಮಿ ಆಗಿದೆ. ಅದಕ್ಕೂ ಒಂದು ಕಾರಣ ಇದೆ. ಆರೋಗ್ಯ ಇಲಾಖೆಯಿಂದ ಅಥವಾ ಸರ್ಕಾರದಿಂದ ಒಂದು DEC ಅನ್ನೋ ಮಾತ್ರೆ ಇದ್ದು ಒಂದು ಕ್ಯಾಂಪೇನ್ ಆಗಿತ್ತು ಒಂದು 7 ವರ್ಷ ಹಿಂದೆ. ಸೊ ಅದರ ಒಂದು ಸರಿಯಾದ ಇಂಪ್ಲಿಮೆಂಟೇಷನ್ ಇಂದ ಇವತ್ತು DEC ಮಾತ್ರೆ ಕೊಟ್ಟ ಕಾರಣ ಇವತ್ತು ಆನೆಕಾಲ್ ರೋಗ ತುಂಬಾನೇ ಕಮ್ಮಿ ಆಗಿದೆ ಅಂತ ಹೇಳಿ, ನಾಳೆ ಬೇರೆ ಕಡೆಯಿಂದ ಯಾರಾದ್ರೂ ಆನೆಕಾಲ್ ರೋಗಯುಕ್ತ ಜನರು ಬಂದು ನಮ್ಮಲ್ಲಿ ತುಂಬಾನೇ ಜನ ಬಂದು ಈ ಸೊಳ್ಳೆಗಳು ಏನ್ ಚರಂಡಿಯಲ್ಲಿ ಹುಟ್ಟುವ ಸೊಳ್ಳೆಗಳು ಕೂಡ ಜಾಸ್ತಿ ಆದ್ರೆ ಅದರಲ್ಲೂ ತೊಂದರೆ ಆಗತ್ತೆ. ಆದರೆ ಆ ರೋಗ ಬರ್ಲಿಕ್ಕೆ ಅಷ್ಟೊಂದು ಬೇಗ ಬರುವುದಿಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಆದ್ರೆ ಮಲೇರಿಯಾ ಹಾಗಲ್ಲ. ಮಲೇರಿಯಾ ನಿಮಗೆ ಈಗ ನಮ್ಮಲ್ಲಿ ಸಾಕಷ್ಟು ಇಂಥ ಪ್ರಕರಣಗಳಿವೆ. ಹೊರ ರಾಜ್ಯದಿಂದ ಅಥವಾ ಹೊರ ಜಿಲ್ಲೆಯಿಂದ ಓದ್ಲಿಕ್ಕೋ ಯಾವುದೋ ಎಕ್ಸಾಮ್ ಕೊಡ್ಲಿಕ್ಕೋ ಅಥವಾ ಯಾವುದೋ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ವ್ಯವಹಾರಕ್ಕೆ ಒಂದು ದಿವಸಕ್ಕೆ ಬಂದಿದ್ದಾರೆ. ಬೆಳಿಗ್ಗೆ ಬೇಗ ತುಂಬಾ ಬೇಗ ಬಂದಿರ್ತಾರೆ, ಬಸ್ಸಿನಿಂದ ಇಳಿದಿದ್ದಾರೆ, ರಾತ್ರಿ ಹೋಗ್ಬಿಡ್ತಾರೆ. ಆ ಒಂದು ದಿವಸದಲ್ಲೇ ಅವ್ರು ಮಲೇರಿಯಾ ತಗೊಂಡು ಹೋದಂತ ಪ್ರಕರಣಗಳು ಸಾಕಷ್ಟು ಇವೆ. ಅದು ನೀವು ನಮ್ಮ ಸೆಂಟ್ರಲ್ ಮಾರ್ಕೆಟ್ ಅಥವಾ ಬಸ್ ಸ್ಟ್ಯಾಂಡ್ ಹಾಗೂ ಅದು ಆಸುಪಾಸ್, ಯಾಕಂದ್ರೆ ಈಗ ಬಂದರ್ ಅಂತ ಹೇಳಿದ್ರೆ ಅದರ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಈ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ನಮ್ಮಲ್ಲಿ ತುಂಬಾ ಬೇಸರ ಅಂತ ಹೇಳಿದ್ರೆ ಈ ಸಾಕಷ್ಟು ಜನ ಬೆಳಿಗ್ಗೆ ತರಕಾರಿ ವ್ಯಾಪಾರಿಗಳು ಬರ್ತಾ ಇರ್ತಾರೆ. ಸೊ ಅವರಲ್ಲೂ ಈ ಮಲೇರಿಯಾ ಜಾಸ್ತಿ ಕಂಡು ಬರ್ತದೆ. ಬೆಳಿಗ್ಗೆ ಬೇಗ ಬರ್ತಾರೆ, ತರಕಾರಿ ತಗೊಂಡು ಹೋಗ್ತಾರೆ. ಸೊ ಅವರು ಹೋಗುವಾಗ ಮತ್ತೆ ಅವರ ಊರಿಗೆ ಈ ರೋಗ ಹಿಡ್ಕೊಂಡು. ಸರ್ ಇಲ್ಲಿ ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಸೆಂಟ್ರಲ್ ಮಾರ್ಕೆಟ್ ಬಗ್ಗೆ ಅಥವಾ ಬಂದರ್ ಬಗ್ಗೆ ಮಾತಾಡಿದಾಗ ಅಲ್ಲಿ ವಾತಾವರಣ ಸ್ವಚ್ಛ ಇಲ್ಲ ಅನ್ನೋದು ನಾವು ಒಪ್ಕೊಳ್ಬೇಕಾಗುತ್ತೆ. ತಾವು ಹೇಳ್ತಾ ಇದ್ದೀರಾ ನಿಂತ ನೀರಿನಲ್ಲಿ ಸ್ವಚ್ಛ ನೀರಿನಲ್ಲಿ ಬರುತ್ತೆ ಅನ್ನುವಂಥದ್ದು, ಆದ್ರೆ ಅಲ್ಲಿ ಇರುವಂತದ್ದು ಕೊಳಚೆ ನೀರಲ್ವ? ಇಲ್ಲ, ಅಲ್ಲಿ ಕೂಡ ಸಾಕಷ್ಟು ಕಡೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಏನಾಗ್ತದೆ ನೋಡಿ, ಅಲ್ಲಿ ತ್ಯಾಜ್ಯ ವಸ್ತುಗಳ ವಿಲೇವಾರಿಯಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಇಲ್ಲ, ಸಾಕಷ್ಟು ಅರ್ಧಂಬರ್ಧ ಆದ ಕಟ್ಟಡಗಳಿವೆ, ಸಾಕಷ್ಟು ಸ್ಕ್ರಾಪ್ಗಳಿವೆ, ಹಾಗೂ ಸಾಕಷ್ಟು ಬೋಟ್ಗಳು ನಿಂತಿದೆ, ಸಾಕಷ್ಟು ಟೈರ್ಗಳಿವೆ. ಸೊ ಇಂಥ ಮತ್ತೆ ಒಂದಷ್ಟು ಈ ಚರಂಡಿ ಅಂತ ಹೇಳಿದ್ರೆ ಚರಂಡಿಯಲ್ಲಿ 2 ರೀತಿಯ ನೀರು ನಿಲ್ತದೆ. ಮಳೆ ನೀರು ನಿಂತ್ರೆ ಅದು ಸ್ವಚ್ಛವಾಗೇ ಇರತ್ತೆ. ಕೊಳಚೆ ನೀರು ಅಂತ ಹೇಳಿದ್ರೆ ಯಾವ್ದಾದ್ರು ಬಾತ್ರೂಮ್ ಇಂದ ಹೋಗುವ ನೀರು ಅಥವಾ ಯಾವ್ದಾದ್ರು ಅಂತ ಗಲೀಜು ನೀರು ಅಂತ ಹೇಳಿದ್ರೆ ತುಂಬಾ ದಪ್ಪಗಿರುವ ಅಥವಾ ಕಲರ್ ಯುಕ್ತ ತುಂಬಾ ಅಂತ ನೀರನ್ನು ಮಾತ್ರ ಕೊಳಚೆ ಅಂತ ಹೇಳ್ಬೋದೇ ಹೊರತು ಚರಂಡಿಯಲ್ಲಿ ಹೋಗುವ ನೀರು ಎಲ್ಲಾ ಕೊಳಚೆ ಆಗಿರ್ಬೇಕು ಅಂತ ಇಲ್ಲ. ಸ್ವಚ್ಛ ಮಳೆ ಬಂದ ಸಮಯದಲ್ಲಿ ನೀವು ಆಗ ಹೇಳಿದಾಗೆ ಈಗ ಏನೆಲ್ಲ ನಾವು ಕಾಂಕ್ರೀಟ್ ಇದ್ದು ಕನ್ಸ್ಟ್ರಕ್ಷನ್ ಆಗಿರ್ತದೆ ಅದ್ರಲ್ಲೆಲ್ಲ ನೀರು ನಿಂತಿರ್ತದೆ. ನೀರು ನಿಲ್ಲುವುದು ಇಂಪಾರ್ಟೆಂಟ್ ಇಶ್ಯೂ. ಬರ್ತೇನೆ ಸರ್, ಬರ್ತೇನೆ. ಕರೆಗಳಿವೆ, ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಮ್ದು ಸಂಜಯ್ ಬೆಂಗ್ರೆ. ಎಸ್, ಸಂಜಯ್ ಬೆಂಗ್ರೆ. ನಮಸ್ತೆ, ನಮಸ್ತೆ, ಮಾತಾಡಿ ಸರ್. ಸರ್, ಡಾಕ್ಟರ್ ವಿಷಯ ಇಲ್ಲೊಂದು ಈಗ ಜನಗಳ ರೂಮರ್ ಆಗಿ ಸೊಳ್ಳೆ ಕಾಲು ಬದಿ ಕಚ್ಚಿದ್ರೆ ಬೇಗ ಮಲೇರಿಯಾ ಬರ್ತದೆ, ಬೇರೆ ಕಡೆ ಆದ್ರೆ ಮಲೇರಿಯಾ ಬರೋದು ಕಮ್ಮಿ ಅಂತ ಒಂದು ವಿಷಯ. ಎರಡನೇ ವಿಷಯ,
ಮನೆಯಲ್ಲಿ ಆದ್ರೆ ನಾವು ಸೊಳ್ಳೆ ಪರದೆ ಹಾಕ್ಬೋದು, ಇಲ್ಲದ್ರೆ ಗುಡ್ ನೈಟ್, ಇಲ್ಲದ್ರೆ ಏನಾದ್ರೂ ಮಾಡ್ಬೋದು. ಈಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾವು ಕೂತ್ಕೊಳ್ಳುವಾಗ ಮೈಗೆ ಏನಾದ್ರೂ ಹಚ್ಚಿದ್ರೆ ಬರದಿದ್ದ ಏನಾದ್ರೂ ಇದಿದೆ ಸರ್? ಯಾ, ತುಂಬಾ 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 ಪ್ರಜ್ಞಾವಂತ ಕ್ವಶನ್. ಎರಡು ಕೂಡ ತುಂಬಾ ಟೆಕ್ನಿಕಲ್ ಕ್ವಶನ್ಸ್. ಈಗ ಮೊದಲನೇದಾಗಿ ಅವ್ರು ಹೇಳಿದ್ದು ಕಾಲಿನ ಕೆಳಗಡೆ ಕಚ್ಚಿದ್ರೆ ಜಾಸ್ತಿ ಬರುತ್ತೆ, ಇಲ್ಲದ್ರೆ ಬರ್ಲಿಕ್ಕಿಲ್ಲ. ಹಾಗೆ ಬೇರೆ ಪ್ರಶ್ನೆ ಇದೆಯಲ್ಲ ಸರ್? ಇಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್. ಈಗ ಕಾಲು ಅಂತ ಅಲ್ಲ, ಮನುಷ್ಯನ ದೇಹದ ಎಲ್ಲಿ ಕಚ್ಚಿದ್ರು ಸೊಳ್ಳೆ ಖಂಡಿತ ರೋಗ ಬರ್ತದೆ. ಎಲ್ಲಿ ಕಚ್ಚಿದ್ರು ಬರ್ತದೆ. ಆದ್ರೆ ಹೆಚ್ಚಾಗಿ ಸೊಳ್ಳೆಗಳಿರುವುದು ಈ ಕತ್ತಲು ಮತ್ತು ಒಂದ್ ಸ್ವಲ್ಪ ಅಂತ ಪ್ರದೇಶದಲ್ಲಿ. ಸೊ ನೀವು ಈಗ ಚೇರಲ್ಲಿ ಈಗ ನಾವು ಕೂತಿದ್ದೇವೆ, ನಮ್ಮಲ್ಲಿ ಸೊಳ್ಳೆ ಇದ್ರೆ ಎಲ್ಲಿ ಇರ್ತದೆ? ಖಂಡಿತ ಈ ಕೆಳಗಡೆ ಚೇರ್ನ ಹತ್ತಿರ ಕೆಳಗಡೆ ಇರ್ತದೆ. ಸೊ ಅದಕ್ಕೆ ಸುಲಭವಾಗಿ ಸಿಕ್ಕುವ ಜಾಗ ಕಾಲು. ಸೊ ಕಾಲಿಗೆ ಜಾಸ್ತಿ ಕಚ್ಚುತ್ತದೆ. ಅದು ಬಿಟ್ರೆ ಕಾಲಿಗೆ ಕಚ್ಚಬೇಕು, ತಲೆಗೆ ಕಚ್ಚಬೇಕು, ಮುಖಕ್ಕೆ ಕಚ್ಚಬೇಕು ಅಂತ ಇಲ್ಲ. ಎಲ್ಲಿ ಕಚ್ಚಿದ್ರು ಆ ಸೊಳ್ಳೆಯಲ್ಲಿ ಮಲೇರಿಯಾ ರೋಗಾಣು ಉಂಟು ಅಂತ ಆದ್ರೆ, ಆ ಮಲೇರಿಯಾ ರೋಗಾಣು ನಿಮ್ಮ ದೇಹಕ್ಕೆ ಅದು ಕೊಟ್ಟಿದೆ ಅಂತ ಆದ್ರೆ ಮತ್ತೆ 15 ದಿವಸದೊಳಗೆ ನಿಮ್ಗೆ ಖಂಡಿತ ಜ್ವರ ಬರ್ತದೆ, ಮಲೇರಿಯಾ ಬಂದೇ ಬರುತ್ತೆ ಎಲ್ಲಿ ಕಚ್ಚಿದ್ರು. ಸೊ ಅವರ ಮೊದಲ ಕ್ವಶನ್ಗೆ ಆನ್ಸರ್ ಅದು. ಎರಡನೇದು ಅವ್ರಿಗೆ ಕೇಳಿದ್ದು ತುಂಬಾ ಒಳ್ಳೆಯ ಪ್ರಶ್ನೆ ಅದು. ಈಗ ನಾನು ಹೊರಗಡೆ ಹೋಗ್ತೇನೆ, ಈಗ ನಾನು ಬ್ಯಾಂಗ್ಳೂರಿಂದ ಇವತ್ತು ಮಂಗಳೂರಿಗೆ ಬರ್ಬೇಕು, ಬೆಳಿಗ್ಗೆ ಬೇಗ ಬಂದ್ಬಿಡ್ತೀನಿ. ಸೊ ಅಂತ ಟೈಮಲ್ಲಿ ನನಗೆ ಕಚ್ಚದೆ ಹಾಗೆ ನೋಡ್ಬೇಕಾದ್ರೆ ಏನ್ ಮಾಡ್ಬೋದು? ತುಂಬಾ ಸುಲಭ. ಕೈ ಬೇವು ಎಣ್ಣೆ ಇರ್ತದೆ, ಬೇವಿನ ಎಣ್ಣೆ, ಅದನ್ನ ಹಚ್ಕೋಬಹುದು. ಬೇವಿನ ಎಣ್ಣೆ ತುಂಬಾ ಒಳ್ಳೆಯ ಸೊಳ್ಳೆ ನಿವಾರಕ ಔಷಧಿ. ಎಲ್ಲಾ ಕಡೆ ಹಚ್ಕೊಳ್ಬೇಕು ಮಾತ್ರ, ಕಿವಿ ಹಿಂದ್ಗಡೆ, ಮುಖ, ಕೈಗಳು ಹಚ್ಕೊಂಡ್ರೆ ಖಂಡಿತ ಕಚ್ಚಲ್ಲ. ಅಂದ್ರೆ ಅದರ ಸ್ಮೆಲ್ ಮತ್ತ ಎಣ್ಣೆಯ ವಾಸನೆಗೆ ಕಚ್ಚಲ್ಲ. ಅದು ಬಿಟ್ರೆ ಅದೊಂದು ಒಂದ್ ರೀತಿ ಘಾಟು ವಾಸನೆ ಇದೆ. ಸೊ ಎಲ್ಲರೂ ಅದನ್ನ ಹಚ್ಕೊಳ್ಳಲ್ಲ. ಆ ರೀತಿಯ ತೊಂದರೆ ಇದೆ. ನಿಮ್ಮಲ್ಲಿ ಲೆಮನ್ ಗ್ರಾಸ್ ಆಯಿಲ್ ಅಂತ ಬರುತ್ತೆ, ತುಂಬಾ ಒಳ್ಳೆ ಸುವಾಸನೆ ಇರುವಂತ ಒಂದು ಆಯಿಲ್. ಅದು ಎಲ್ಲ ಆಯುರ್ವೇದಿಕ್ ಅಂಗಡಿ ಅಥವಾ ಜನರಲ್ ಅಂಗಡಿಯಲ್ಲೂ ಸಿಗತ್ತೆ. ಸುಮಾರು 100 ml ಗೆ ಒಂದು 150 ರೂಪಾಯಿನೇ ಇರುತ್ತೆ. ಬಟ್ ತುಂಬಾನೇ ಸಮಯ ಬರುತ್ತೆ ಅದು. ಇದು ಎರಡನೇ ವ್ಯವಸ್ಥೆ. ಅದು ಬಿಟ್ರೆ ಕೆಲವೊಂದು ಹಳ್ಳಿ ಜನ ಈ ಬೇವಿನ ಎಳೆಯನ್ನು ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ಆ ಎಣ್ಣೆಯನ್ನು ಹಚ್ಕೊಳ್ತಾರೆ, ಇಲ್ಲಾಂದ್ರೆ ಬೆಳ್ಳುಳ್ಳಿಯನ್ನು ಹಾಕಿ ಕುದಿಸಿ ಹಚ್ತಾರೆ. ಅದು ಒಳ್ಳೆಯ ವಿಧಾನ. ಅದು ಬಿಟ್ರೆ ನಮಗೆ ಕಮರ್ಷಿಯಲ್ ಆಗಿ ಸಿಗುವಂತ ಕೆಲವೊಂದಷ್ಟು ಕ್ರೀಮ್ಗಳಿವೆ, ಒಡೋಮಸ್ ಇರ್ಬೋದು, ಅಥವಾ ಅದರಲ್ಲೂ ತುಂಬಾನೇ ವೆರೈಟೀಸ್ ಇದೆ, ನ್ಯಾಚುರಲ್ಸ್, ಕೆಮಿಕಲ್ ವ್ಯವಸ್ಥೆದ್ದು. ಸೊ ಇವುಗಳನ್ನೆಲ್ಲ ಖಂಡಿತ ಯಾರೆಲ್ಲ ಹಗಲಲ್ಲಿ ಬರ್ತಾರೆ ತೊಂದರೆ ಇಲ್ಲ. ಯಾರೆಲ್ಲ ಬೆಳ್ಳಂಬೆಳಿಗ್ಗೆ ತುಂಬಾ ಬೇಗ ಮಂಗಳೂರಿಗೆ ಬರ್ತೀರಿ, ಅಥವಾ ತುಂಬಾ ರಾತ್ರಿ ಹೊತ್ತು ನಿಮಗೆ ನಿಲ್ಬೇಕಾಗ್ತದೆ, ಮಂಗಳೂರಲ್ಲಿ ಹೊರಗಡೆ ನಿಲ್ಬೇಕಾಗ್ತದೆ, ಬಸ್ಸಲ್ಲಿ ಕಾಯ್ಬೇಕಾಗ್ಬೋದು, ಅಥವಾ ಬೇರೆ ಏನೋ ಕೆಲಸದಿಂದ ನಿಲ್ಬೇಕಾದ್ರೆ ದಯವಿಟ್ಟು ಇಂಥ ಕ್ರೀಮ್ಗಳನ್ನು ಹಚ್ಕೊಂಡು ಬನ್ನಿ. ನಿಮಗೆ ಸೊಳ್ಳೆ ಕಚ್ಚದಿದ್ರೆ ನಿಮ್ಗೆ ಮಲೇರಿಯಾ ಬರೋದಿಲ್ಲ. ಓಕೆ ಸರಿ ಸರ್. ಹಾಗಾದ್ರೆ ಇನ್ನೊಂದು ಕಡೆ ತಾವು ಹೇಳಿದಾಗೆ 10 ದಿನಗಳಲ್ಲಿ ಸ್ವಚ್ಛ ನಿಂತ ನೀರಿನಲ್ಲಿ ಮಲೇರಿಯಾ ಸೊಳ್ಳೆಗಳು ಹುಟ್ಟುತ್ತವೆ. ಆ ನೀರಿನಲ್ಲಿ ಹುಟ್ಟಿದಂತ ಪ್ರತಿಯೊಂದು ಸೊಳ್ಳೆಗಳು ಮಲೇರಿಯಾವನ್ನ ಕೊಡುತ್ತಾ? ಖಂಡಿತ ಇಲ್ಲ. ಆ ಪರಿಸರದಲ್ಲಿ ಆ ರೋಗಿ ಇದ್ರೆ ಆ ರೋಗಿಗೆ ಕಚ್ಚಿದ ಸೊಳ್ಳೆ ನಿಮ್ಗೆ ಕಚ್ಚಿದ್ರೆ ಮಾತ್ರ. ಈಗ ಅದ್ರಲ್ಲಿ 2 ವಿಷಯ ಬರ್ತದೆ. ಒಂದು ರೋಗಿ ಇರ್ಬೇಕು, ಇನ್ನೊಂದು ಅಲ್ಲಿ ಸೊಳ್ಳೆಗಳಿರ್ಬೇಕು. ರೋಗಿ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಬೇಸರ ಆಗ್ಬೋದು ಜನರಿಗೆ. ಮಲೇರಿಯಾ ರೋಗಾಣು ಯಾರ ದೇಹದಲ್ಲಿ ಇರ್ತದೋ ಅವನಿಗೆ ಸೊಳ್ಳೆ ಕಚ್ಚಿ ಅವನ ರಕ್ತ ಹೀರ್ತದೆ. ಅದು ಆ ಹೀರಿಕೊಂಡ ರಕ್ತ ಮತ್ತೆ ಅದರ ಸೊಳ್ಳೆಯ ದೇಹದಲ್ಲಿ ಅಭಿವೃದ್ಧಿ ಹೊಂದಿ ಮತ್ತೆ ಆ ರೋಗಾಣು ಸೊಳ್ಳೆಯ ಜೊಲ್ಲಿಗೆ ಬರ್ತದೆ. ಸೊಳ್ಳೆದೊಂದು ವಿಶೇಷ ಅಭ್ಯಾಸ, ಅದು ಕಚ್ಚಬೇಕಾದ್ರೆ ತನ್ನ ಜೊಲ್ಲು ರಸವನ್ನು ದೇಹಕ್ಕೆ ತಾಗಿಸ್ತದೆ. ಆ ರೀತಿ ತಾಗಿಸಿದ ಕಾರಣ ತಮಗೆ ಸೊಳ್ಳೆ ಕಚ್ಚಿದ್ದು ಗೊತ್ತಾಗಲ್ಲ. ನೀವು ಸೊಳ್ಳೆ ಹೊಡೆಯೋದು ಯಾವಾಗ ಅದು ಕಚ್ಚಿ ರಕ್ತ ಎಲ್ಲ ಹುಡುತ ಮಂತ್ರ, ಇಲ್ಲಾದ್ರೆ ಇನ್ನೊಬ್ಬನಿಗೆ ಕಚ್ತಾ ಇರೋದನ್ನು ನಾವು ನೋಡ್ತೇವೆ, ನಮಗೆ ಕಚ್ಚಿದ್ದು ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಕಾರಣ ಜೊಲ್ಲು ರಸ. ಇದೇ ಜೊಲ್ಲು ರಸದಲ್ಲಿ ಈ ರೋಗಾಣು ನಮ್ಮ ದೇಹವನ್ನು ಪ್ರವೇಶಿಸ್ತದೆ. ಸೊ ಅಲ್ಲಿ ಮಲೇರಿಯಾ ಯುಕ್ತ ರೋಗಿ ಇದ್ರೆ ಮಾತ್ರ ರೋಗ ಹರಡ್ತದೆ. ಈಗ ನಮ್ಗೆ ಮಂಗಳೂರಲ್ಲಿ ಆಗಿರುವುದು ಅದೇ. ಈಗ ಏನಾಗ್ತಾ ಇದೆ, ಸ್ವಲ್ಪ ಸಮಯ ಕಳೆದ 4 ತಿಂಗಳಲ್ಲಿ ಸಾಕಷ್ಟು ಕಮ್ಮಿ ಆಗಿತ್ತು ನಮ್ಗೆ. ಈಗ ಒಂದಷ್ಟು ಜನರಿಗೆ ರೋಗ ಬಂತು, ಅವರಿಗೆ ಸೊಳ್ಳೆ ಕಚ್ಚಿತ್ತು, ಅವರಿಂದ ಹರಡಿತು. ಸೊ ಜನರದ್ದು ಕೂಡ ಒಂದು ಪಾತ್ರ ಇದೆ ಅದರಲ್ಲಿ. ಯಾವ ರೀತಿ ಕೋವಿಡ್ ಬಂದವನು ಇವತ್ತು ಮಾಸ್ಕ್ ಹಾಕಿಕೊಂಡು ಮನೆಯಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳ್ತೀವ, ಅದೇ ರೀತಿ ಮಲೇರಿಯಾ ಬಂದವರು ಸೊಳ್ಳೆ ಪರದೆ ಕಟ್ಕೊಂಡು ಮನೆಯ ಒಳಗೆ ಕೂತ್ಕೊಳ್ಬೇಕು, ಅಥವಾ ತನಗೆ ಸೊಳ್ಳೆ ಕಚ್ಚದಾಗಿ ವ್ಯವಸ್ಥೆ ಮಾಡ್ಕೊಳ್ಬೇಕು. ಅದು ಸೊಳ್ಳೆಯ ಬತ್ತಿ ಇರ್ಬೋದು, ಹೊಗೆ ಹಾಕ್ಬೋದು, ದಿವಸಕ್ಕೆ 3 ಸಲ ಧೂಪದ ಹೊಗೆ ಹಾಕ್ಬೋದು, ಅಥವಾ ಬೇವಿನ ಎಳೆದು ಹೊಗೆ ಹಾಕ್ಬೋದು. ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಯಾರಿಗೆ ಮಲೇರಿಯಾ ಬಂದಿರ್ತದೋ
ಅವನಿಗೆ ಸೊಳ್ಳೆ ಕಚ್ಚದಾಗೆ ನೋಡಬೇಕು. ಓಕೆ, ಒನ್ ಸೆಕೆಂಡ್ ಸರ್, ವಿತ್ ಎಕ್ಸಾಂಪಲ್ ಸ್ವಲ್ಪ ತೋರಿಸೋಣ ಅಂತ ಹೇಳಿ ವಿಜುವಲ್ಸ್ಗಳನ್ನು ಪ್ಲೇ ಮಾಡಿ. ಎಸ್ 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 ಓಕೆ, ದ ನೆಕ್ಸ್ಟ್ ಒನ್. ಓಕೆ ಓಕೆ, ಈ ನೀರಿನಲ್ಲಿ ಯಾವ ರೀತಿ ಇರುತ್ತೆ? ಈ ನೀರಿನಲ್ಲಿ ಮಲೇರಿಯಾ ಸೊಳ್ಳೆಗಳು ಹುಟ್ಟುತ್ತಾ ಇಲ್ವಾ, ಅಥವಾ ಯಾವ ರೀತಿ ಈ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು. ಎಸ್, ಆ ವಿಜುವಲ್ಸ್ಗಳನ್ನು ಹಾಕಿ, ನೀರಿನ ವಿಜುವಲ್ಸ್ಗಳನ್ನು. ಎಸ್ 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 ಸರ್. ನೋಡಿ, ಇದ್ರಲ್ಲಿ ಸ್ವಲ್ಪ ನೀರು ಸಾಕಷ್ಟು ತಿಳಿಯಾಗಿದೆ. ತಿಳಿಯಾಗಿದ್ರೆ ಖಂಡಿತ ಹುಟ್ಟುತ್ತದೆ. ಇಂಥ ನೀರಲ್ಲೂ ಹುಟ್ಟುತ್ತದೆ. ಓಕೆ, ನೀರು ತಿಳಿಯಾಗಿದ್ರೆ ಖಂಡಿತ ಹುಟ್ಟುತ್ತದೆ. ನೀರು ಕದಡಿದ್ರೆ ಅಥವಾ ನೀರಲ್ಲಿ ಬೇರೆ ಎಣ್ಣೆ ಅಂಶ ಇದ್ರೆ ಅಥವಾ ಕೆಸರಿನ ಅಂಶ ಇದ್ರೆ ಅಥವಾ ನೀರಲ್ಲಿ ಕೊಳಚೆ ಅಂಶ ಇದ್ರೆ ಆಗ ಹುಟ್ಟುದಿಲ್ಲ. ಓಕೆ, ಈ ನೀರಿನಲ್ಲಿ ಕೊಳಚೆ ಅಂಶ ಇದೆ. ಈ ನೀರಿನಲ್ಲಿ ತುಂಬಾ ಕೊಳಚೆ ಅಂಶ ಇದ್ರೆ ಅದರಲ್ಲಿ ಅನಾಫಿಲಿಸ್ ಹುಟ್ಟುದಿಲ್ಲ, ಬದಲಾಗಿ ಕ್ಯೂಲೆಕ್ಸ್ ಹುಟ್ಟುತ್ತದೆ. ತಾವು ಹೇಳಿದ ಆನೆಕಾಲು ರೋಗಕ್ಕೆ ಸಂಬಂಧಪಟ್ಟ ವಿಚಾರಗಳು. ಎಸ್ 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 ಓಕೆ, ಈ ನೀರಿನಲ್ಲಿ ಅದೇ ತಾವು ಕೊಳಚೆ ನೀರು, ಕೊಳಚೆ ನೀರಲ್ಲಿ ನಮ್ಮಲ್ಲಿ ಅನಾಫಿಲಿಸ್ ತೊಂದರೆ ಬರಲ್ಲ, ಈಡಿಸ್ ತೊಂದರೆ ಬರಲ್ಲ, ಆದ್ರೆ ಕ್ಯೂಲೆಕ್ಸ್ ತೊಂದರೆ. ಕೊಳಚೆ ನೀರ್ ನಿಂತ್ರು ಒಳ್ಳೆ ನೀರ್ ನಿಂತ್ರು ಒಂದಷ್ಟು ಸೊಳ್ಳೆ ಖಂಡಿತ ಆಗುತ್ತೆ. ಆದ್ರೆ ಮಲೇರಿಯಾಕ್ಕೆ ಸಂಬಂಧಪಟ್ಟಂತೆ ನಾವು ಒಂದ್ ಸ್ವಲ್ಪ ಇದೆಲ್ಲ ಈಡಿಸ್ ಸೊಳ್ಳೆಗಳು ತಾವು ತೋರಿಸ್, ಇದು ಡೆಂಗು ತರುವಂತ ಸೊಳ್ಳೆಗಳು. ಅಂದ್ರೆ ಅದರಲ್ಲಿ ನೋಡಿ, ಅದರ ಮೈ ಮೇಲೆ ಕಪ್ಪು ಬಿಳಿಯ ಪಟ್ಟೆಗಳು ಕಾಣ್ತಾ ಇದೆ ನೋಡಿ, ಕಪ್ಪು ಬಿಳಿ. ಎಸ್, ವೇಟ್ ವೇಟ್ ಜಸ್ಟ್ ವೇಟ್, ನಿಲ್ಲಿಸಿ. ಎಸ್, ಇದು ಇದೆಲ್ಲ ಈಡಿಸ್ ಸೊಳ್ಳೆಗಳು. ಓಕೆ, ಇದಂದ್ರೆ ಡೆಂಗು ಅನ್ನು ತರುವಂತ ಸೊಳ್ಳೆ. ಅಲ್ಲಿ ವೈಟ್ ಮತ್ತು ಬ್ಲಾಕ್ ಆಗಿರುವಂತ ಈ ಡಾಟ್ ಟೈಗರ್ ಸೊಳ್ಳೆ ಅಂತ ಹೇಳ್ತೀವಿ. ಟೈಗರ್ ಸೊಳ್ಳೆ. ಓಕೆ 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 ರೈಟ್. ಇಂಥ ಪ್ರತಿಯೊಂದು ಸೊಳ್ಳೆಗಳು ಡೆಂಗ್ಯೂ ತರುತ್ತಾ ಸರ್, ಹೇಗೆ? ಇಲ್ಲ ಇಲ್ಲ, ಮತ್ತೆ ಅದೇ ಕಾನೂನು. ಅಲ್ಲಿ ಡೆಂಗು ರೋಗಿ ಇರ್ಬೇಕು, ಅವನಿಗೆ ಆ ಸೊಳ್ಳೆ ಕಚ್ಚಿರ್ಬೇಕು, ಆ ನಂತರ ಅದರ ದೇಹದಲ್ಲಿ ಅಭಿವೃದ್ಧಿ ಹೊಂದಿ ಅದು ಇನ್ನೊಬ್ನಿಗೆ ಕಚ್ಚುತ್ತದೆ. ಓಕೆ 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 ಓಕೆ. ಆದ್ರೆ ಮುಖ್ಯವಾಗಿ ನಮ್ಗೆ ಮಂಗಳೂರು ಸಂಬಂಧಪಟ್ಟಂತೆ ಇವತ್ತು ನಮ್ಮನ್ನು ಬಾಧಿಸ್ತಾ ಇರೋದು ಮಲೇರಿಯಾ, ಡೆಂಗುಗಿಂತಲೂ. ಇವತ್ತು ಡೆಂಗು ಈ ನಮ್ಗೆ 2019 ಬಿಟ್ರೆ ಆ ನಂತರ 2021ರಲ್ಲಿ ಡೆಂಗು ತುಂಬಾನೇ ಕಮ್ಮಿ ಇತ್ತು. ಈ ವರ್ಷನೂ ಡೆಂಗು ಪ್ರಕರಣ ಅಷ್ಟಿಲ್ಲ. ನಮ್ಮಲ್ಲಿ ಮಲೇರಿಯಾ ಪ್ರಕರಣ, ಮಲೇರಿಯಾ ಒಂದು ಸಲ ಒಂದು ಊರಿಗೆ ಬಂದ್ರೆ ಅದನ್ನು ಹೋಗಲಾಡಿಸ್ಲಿಕ್ಕೆ ತುಂಬಾನೇ ಕಷ್ಟ ಇದೆ. ಓಕೆ ಓಕೆ, ಅಂದ್ರೆ ಅದು ಸೀಸನಲ್ ಬರುತ್ತೆ ಸರ್, ಹೇಗೆ? ಹಾಗೆ ಅಂತ ಅಲ್ಲ, ಡೆಂಗು ಬಂದ್ ಹೆಚ್ಚಾಗಿ ಸೀಸನಲ್, ಬಟ್ ಮಲೇರಿಯಾ ವರ್ಷ ಇಡೀ ಇರ್ತದೆ. ಆದ್ರೆ ಮಳೆ ಬರುವಾಗ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಹಬ್ಬುದು ಜಾಸ್ತಿ ಆಗ್ತದೆ. ಇನ್ನೊಂದು ಅಂತ ಹೇಳಿದ್ರೆ ಸೊಳ್ಳೆ ನೋಡಿ, ಮಲೇರಿಯಾದಲ್ಲಿ ಇನ್ನೊಂದು ಅತಿ ಅಗತ್ಯ ಅಂತ ಹೇಳಿದ್ರೆ ವ್ಯಕ್ತಿಗೆ ಜ್ವರ ಬರುವುದಕ್ಕೆ ಮೊದಲೇ ಅಥವಾ ಜ್ವರ ಆಗುವುದಕ್ಕೆ ಮೊದಲೇ ರಕ್ತ ಪರೀಕ್ಷೆ ಮಾಡಿಸಿ ಸರ್ವಿಲೆನ್ಸ್ ಅಂತ ಮಾಡ್ತೇವೆ ನಾವು ಮನೆ ಮನೆಗೆ. ಈಗ ನನ್ನ ಕಚೇರಿಯಿಂದ ಸುಮಾರು 45 ಜನ ವಾಲಂಟಿಯರ್ಸ್ ಇರ್ತಾರೆ. ಅವರು ಮಂಗಳೂರು ನಮ್ಮ ಮಲೇರಿಯಾ ನಿಯಂತ್ರಣಾಧಿಕಾರಿ ಕಚೇರಿಯ ಕೆಲಸಗಾರರು. ಅವ್ರು ಮನೆ ಮನೆಗೆ ಬಂದು ರಕ್ತ ಸಂಗ್ರಹಣೆ ಮಾಡ್ತಾರೆ. ಅಲ್ಲಿ ಸಂಗ್ರಹಣೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ರಕ್ತ ಮನೆಗೆ ಬಂದು ಮನೆ ಒಂದು ಹನಿ ರಕ್ತ ನಿಮ್ಮ ಬೆರಳ ತುದಿಯಿಂದ ತೆಗೆಯೋದು, ಒಂದು ಹನಿ ರಕ್ತ. ಸೊ ಅದರಲ್ಲಿ ಕೂಡಲೇ ರ್ಯಾಪಿಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ 15 ನಿಮಿಷದ ಒಳಗಾಗಿ ತಮ್ಮ ರಿಸಲ್ಟ್ ತಮ್ಗೆ ಹೇಳ್ತಾರೆ, ಮಲೇರಿಯಾ ಇದೆಯಾ ಇಲ್ವಾ ಅಂತ. ಓಕೆ, 15 ನಿಮಿಷದ ಒಳಗೆ. ಓಕೆ, ಅದು ತಮ್ಮ ಮನೆ ಎದುರು ತಮ್ಮ ಕಣ್ಣ ಮುಂದೇನೆ, ಅದಕ್ಕೆ ಯಾವುದೇ ಮುಚ್ಚುಮರೆ ಇಲ್ಲ. ಒಂದು ಹನಿ ರಕ್ತ ಸಾಕು, ಬೆರಳ ತುದಿದ್ದು. ನೀವು ಮತ್ತೆ ವೇಯ್ನಿಂದ ಕೊಡುವ ಅಥವಾ ರಕ್ತನಾಳದಿಂದ ತೆಗೆಯುವ ಅಗತ್ಯ ಇಲ್ಲ ಅದಕ್ಕೆ. ಓಕೆ, ಸೊ ಇಷ್ಟು ಸುಲಭದಲ್ಲಿ ಮಾಡೋ ಒಂದು ರಕ್ತ ಪರೀಕ್ಷೆಗೆ ಜನರು ಒಳಪಟ್ರೆ ಈ ಪ್ರೊಸೆಸ್ ಆಗ್ತಾ ಇದೆಯಾ? ಖಂಡಿತವಾಗಿ ಆಗ್ತಾ ಇದೆ. ಯಾವ ಕಡೆ ಎಲ್ಲ ಆಗ್ತಾ ಇದೆ ಈಗ? ಬಂದರು ಈ ಎಲ್ಲೆಲ್ಲಿ ಮಲೇರಿಯಾ ಜಾಸ್ತಿ ಇದೆ, ಕೊಡಿಯಲ್ ಬೈಲು, ದೇರೆಬೈಲು ಈಸ್ಟ್, ಜಪ್ಪು ಪರಿಸರ, ಇಲ್ಲೆಲ್ಲ ಮಾಡಿಸ್ತಾ ಇದ್ದೇವೆ. ಓಕೆ ಓಕೆ. ಅದೇ ರೀತಿ ಮಹಾನಗರ ಪಾಲಿಕೆಯಲ್ಲೂ ಒಂದು MPW ವರ್ಕರ್ಸ್ ಅಂತ ಇರ್ತಾರೆ, ಅವರು 60 ಜನ ಇದ್ದಾರೆ. ಅವರು ಕೂಡ ಮನೆ ಮನೆಗೆ ಹೋಗಿ ಯಾವಾಗೆಲ್ಲ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೋಗ್ತಾರೆ ಆಗೆಲ್ಲ ಪರೀಕ್ಷೆ ಮಾಡ್ತಾರೆ. ಸೊ ಇದು ಏನ್ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ, ಅದಕ್ಕೆ ರುಟೀನ್ ಸ್ಕ್ರೀನ್. ಜನರಲ್ಲಿ ರಕ್ತದಲ್ಲಿ ಇದೆಯಾ ಅಂತ ಹುಡುಕೋದು. ಕೆಲವೊಂದಷ್ಟು ಸಮಯ ಏನಾಗ್ತದೆ, ರೋಗ ಉಳ್ಬಣಿಸುವುದಕ್ಕೆ ಮೊದಲೇ ಇದು ಗೊತ್ತಾಗ್ತದೆ, ನಮ್ಗೆ ರೋಗಾಣು ಪತ್ತೆ ಆಗ್ತದೆ. ಆಗ ನಿಮಗೆ ಜ್ವರ ಬರ್ತಾ ಇರುವುದಿಲ್ಲ, ನಿಮ್ಗೆ ತಲೆನೋವು ಸ್ಟಾರ್ಟ್ ಆಗಿರುವುದಿಲ್ಲ, ನೆಡುಕ ಇರುವುದಿಲ್ಲ, ಆದ್ರೆ ರೋಗಾಣು ಪತ್ತೆ ಆಗ್ತದೆ. ಅಂತ ಪ್ರಕರಣಗಳು ನಮಗೆ ಸಿಕ್ಕಿದ ತಕ್ಷಣ ಈ ರೋಗವನ್ನು ಸ್ಟಾಪ್ ಮಾಡೋದು ಅಥವಾ ಹರಡುವುದನ್ನು ನಿಲ್ಲಿಸಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಅಂದ್ರೆ ಆತನಿಗೆ ಒಂದು ಸಲ ರೋಗ ಉಲ್ಬಣ ಆದ್ರೆ ಆಮೇಲೆ ಅವನಿಗೆ ಕಚ್ಚಿದ ಸೊಳ್ಳೆಯನ್ನು ಹಿಡಿಬೇಕು ನೀವು. ಅದಕ್ಕಿಂತ ಮೊದಲೇ ನಿಮಗೆ ಆ ವ್ಯಕ್ತಿ ಸಿಕ್ಕಿದ್ರೆ ಅವನ ದೇಹದಲ್ಲಿರುವ ರೋಗಾಣು ಹೋಗಲಾಡಿಸಲಿಕ್ಕೆ ಮಾತ್ರೆ ಕೊಡ್ತೇವೆ. ಅಂದ್ರೆ ಅದೇ ಮಲೇರಿಯಾ ಮದ್ದು ಕೊಟ್ಟ ತಕ್ಷಣ ಅವನಿಗೂ ಗುಣ ಆಗತ್ತೆ, ಅವನಿಗೂ ಮುದ್ದೆ ಜ್ವರ ಬರುವುದಿಲ್ಲ, ಅಲ್ಲದೆ ಅವನಿಂದ ಇನ್ನೊಬ್ಬನಿಗೆ ಹರಡುವುದು ಕೂಡ ನಿಲ್ತದೆ.
ಓಕೆ 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 ಎಸ್ ಸರ್. ಈಗ ಜೊತೆಗೆ ತಾವು ಈಗ ಮಲೇರಿಯಾ ರೋಗಗಳ ಬಗ್ಗೆ ಹೇಳಿದ್ದೀರಾ, ಅಂಡ್ ಸಿಂಪ್ಟಮ್ಸ್ಗಳು ಯಾವುದು ಬರುತ್ತೆ ಅಂತ ವಿಚಾರ ಬರುತ್ತೆ. ಯಾಕಂದ್ರೆ ಇಲ್ಲಿ ಇತರ ಕಾಯಿಲೆಗಳು ಬರುತ್ತೆ ಅಂತ ಬಂದಾಗ, ಕೋವಿಡ್ ಕೂಡ ಇದೆ ಅಂತ ಬಂದಾಗ ಟೆಸ್ಟ್ ಮಾಡಿಸ್ಲಿಕ್ಕೆ ಎಲ್ಲರೂ ಕೂಡ ಭಯ ಪಡೋದು ಸಹಜ. ಸೊ ಈ ಸಂದರ್ಭ ಸಿಂಪ್ಟಮ್ಸ್ಗಳು ಯಾವ ರೀತಿ ಬರುತ್ತೆ, ಮಲೇರಿಯಾಕ್ಕೆ ಹೇಗೆ ಗೊತ್ತಾಗುತ್ತೆ, ಅಥವಾ ತಾವು ಹೇಳಿದಾಗೆ ಯಾವ ಸಂದರ್ಭಗಳಲ್ಲಿ ನಾವು ಮಲೇರಿಯಾ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ ಅನ್ನುವಂಥ ವಿಚಾರ ಬರುತ್ತೆ? ಎರಡು ವಿಷಯ. ಒಂದು, ನಿಮ್ಮ ಮನೆಯ ಸುತ್ತಮುತ್ತ ಯಾರಿಗಾದ್ರೂ ಮಲೇರಿಯಾ ಬಂದಿದೆ ಅಂತ ಆದ್ರೆ ಕೂಡಲೇ ಪರೀಕ್ಷೆ ಮಾಡ್ಕೊಳ್ಳಿ, ಕಾಯ್ಬೇಡಿ. ಈಗ ನಾವು ಈಗ ಹೇಳುತ್ತಿದ್ರೆ, ಈಗ ಬಂದರ್ ಪ್ರದೇಶ, ಕೊಡಿಯಾಲ್ ಬೈಲು, ಜಪ್ಪು, ದೇರೆಬೈಲ್ ಈಸ್ಟ್, ಈ ವಾರ್ಡ್ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೋಗಾಣು ಸುತ್ತಾಡ್ತಾ ಇದೆ. ಸೊ ಈ ಜನರು ಯಾವುದೇ ರೀತಿಯ ಅವರ ಆರೋಗ್ಯದ ಏರುಪೇರು ಅಂದ್ರೆ ಜ್ವರ ಬರ್ಬೇಕು ಅಂತ ಕಾಯ್ಬೇಕು. ಓಕೆ ಸರಿ, ಬರ್ತೇನೆ ಸರ್. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಮಾತಾಡಿ ತಮ್ಮ ಪ್ರಶ್ನೆ. ಆಗ ಕಾಲ್ ಮಾಡಿದೆ ನಾನು. ಓಕೆ. ಈಗ ಡಾಕ್ಟರ್ ಅವರೊಂದು ಹೇಳಿದ್ದಾರೆ, ಈಗ ಮನೆಗೆ ಬಂದು ಟೆಸ್ಟ್ ಮಾಡಿದ ವಿಷಯದಲ್ಲಿ ನಾನು ಕೂಡ ಒಂದು 3 ಸಲ ಮಾಡಿ ಆಯ್ತು. 3 ಸಲ ಟೆಸ್ಟ್ ಮಾಡಿಸಿದ್ರಾ? ಹೌದು, 3 ಸಲ ಕೂಡ ಮಾಡಿಸಿದ್ದೇನೆ. ಈಗ ಒಂದು ವಿಷಯ ಏನಂದ್ರೆ, ನಾರ್ಮಲ್ ಇರುವಾಗ ಮಲೇರಿಯಾ ಸಿಗುದಿಲ್ಲ, ಜ್ವರ ಇಲ್ಲದ್ರೆ ಚಳಿ ಇರುವಾಗ ಸಿಗ್ತದೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಂದ್ರೆ, ಯಾವುದೇ ಇದಿಲ್ಲ ನಮ್ಗೆ, ಹೆಡ್ಏಕ್ ಇಲ್ಲ, ಚಳಿ ಇಲ್ಲ, ಜ್ವರ ಇಲ್ಲ, ಒಂದು ಟೆಸ್ಟ್ ಮಾಡಿ ಸಿಗುದಿಲ್ಲ. ಮತ್ತೆ ಈ ಜ್ವರ ಇದ್ದಾಗ ಸಿಗ್ತದಂತ ಅದಕ್ಕೆ ಸ್ವಲ್ಪ ನಿಜ ಕರೆಕ್ಟ್. ಎಸ್ ಸರ್, ಥ್ಯಾಂಕ್ ಯು ಸರ್. ಒಳ್ಳೆ ಅವರು ಹೇಳಿದ್ದು ತುಂಬಾ ಒಳ್ಳೆಯ ಪ್ರಶ್ನೆ. ಈ ಒಂದು 3-4 ವರ್ಷ ಹಿಂದೆ, 4-5 ವರ್ಷ ಹಿಂದೆ ಪರೀಕ್ಷೆಯ ವಿಧಾನ ಬೇರೆ ಇತ್ತು. ಇನ್ನೊಂದು ಕರೆ ತಗೊಂಡು ನಾನು ಬರ್ತೇನೆ. ಎಸ್, ಹಲೋ ಸರ್, ನಮಸ್ತೆ. ಸಾಯಿನಾಥ್ ಅವರು ಕರೆ ಮಾಡಿದರೆ ಬೋಳೂರಿಂದ. ಓಕೆ, ಕರೆ ಕಟ್ ಆಗಿದೆ. ಎಸ್, ಥ್ಯಾಂಕ್ ಯು. ಎಸ್ ಸರ್. ಮೊದಲು ನಾವು ಕೇವಲ ಗಾಜಿನ ಫಲಕದಲ್ಲಿ ರಕ್ತ ಲೇಪನ ಮಾಡಿ ಆ ರಕ್ತ ಲೇಪನವನ್ನು ಪರೀಕ್ಷಿಸಿ ರಿಸಲ್ಟ್ ಕೊಡ್ತಾ ಇದ್ದೇವೆ. ಈಗ ಮಲೇರಿಯಾದಲ್ಲಿ ಏನಾಗತ್ತೆ, ನಿಮ್ಮ ರಕ್ತನ ಪರೀಕ್ಷೆ ತೆಗೆಯುವ ಸಮಯದಲ್ಲಿ ಆ ರೋಗಾಣು ರಕ್ತಕ್ಕೆ ಬಂದಿರಬೇಕು. ಆ ರಕ್ತವನ್ನು ಪರೀಕ್ಷೆ ಮಾಡಿದ್ರೆ ಸಿಗ್ತದೆ. ನಾನು ಹೇಳಿದ ರ್ಯಾಪಿಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಅದು ಆಂಟಿಜೆನ್ ಟೆಸ್ಟ್. ಮಲೇರಿಯಾ ಬಂದ್ರೆ ಅವನಿಗೆ ರೋಗಾಣು ರಕ್ತದಲ್ಲಿ ಸಿಗದಿದ್ರು ಈ ಆಂಟಿಜೆನ್ ಸಿಗತ್ತೆ. ಆದ ಕಾರಣ ಅವರು ಹೇಳಿದಾಗೆ ಚಳಿ ಇಲ್ಲದಿದ್ರು, ಜ್ವರ ಇಲ್ಲದಿದ್ರು, ಇನ್ನೂ ಜ್ವರ ಡೆವಲಪ್ ಆಗುವುದಕ್ಕೆ ಮೊದಲೇನೆ ಈ ಪರೀಕ್ಷೆಯಲ್ಲಿ ಸಿಗತ್ತೆ. ಅವ್ರು ಹೇಳಿದ ಮಾತು ಸತ್ಯ. ಯಾವಾಗ ಒಂದು 3 ವರ್ಷ ಮೊದಲಾದ್ರೆ ಜೋರ್ ಚಳಿ ಇರುವಾಗ ಪರೀಕ್ಷೆ ತೆಗೆದ್ರೆ ಮಾತ್ರ ಸಿಗ್ತಾ ಇದೆ ಅನ್ನೋ ಒಂದು ಪ್ರತೀತಿ ಇತ್ತು, ಒಂದು ಮಾತಿತ್ತು. ಬಟ್ ಇವತ್ತು ಅದು ಪ್ರಸ್ತುತ ಅಲ್ಲ. ಇವತ್ತು ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಒಂದು ಚೂರು ತಲೆನೋವು, ಒಂದು ಚೂರು ಏನೋ ಆರೋಗ್ಯದ ಏರುಪೇರು, ಖಂಡಿತ ನೀವು ಒಂದ್ಸಲ ಮಲೇರಿಯಾ ಟೆಸ್ಟ್ ಮಾಡ್ಕೊಳ್ಳಿ. ಒಂದು ಚೂರು ತಲೆನೋವು, ಏನೋ ಒಂದು ನಿಮ್ಮ ರೆಗ್ಯುಲರ್ ಆರೋಗ್ಯದಿಂದ ಏರುಪೇರು ಆಗ್ತಾ ಇದೆ, ಸ್ವಲ್ಪ ಏನೋ ಆಗ್ತಾ ಇದೆ, ಮಲೇರಿಯಾ ಟೆಸ್ಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕೆಂತ ಹೇಳಿದ್ರೆ, ಒಂದನೇದಾಗಿ ಉಚಿತ, ಅದರ ಬಗ್ಗೆ ಏನು ಖರ್ಚು ಇಲ್ಲ. ಎರಡನೇದಾಗಿ, ಒಂದು ವೇಳೆ ತಮ್ಮಲ್ಲಿ ರೋಗಾಣು ಇದ್ರೆ ಇನ್ನೊಬ್ಬರಿಗೆ ನೀವು ರೋಗ ಕೊಡುವುದು ನಿಲ್ತದೆ. ಹಾಗೂ ನಮ್ಮಲ್ಲಿ ಒಂದು ವಾಹನ ಇದೆ ಅದಕ್ಕೆ ಅಂತಲೇ, ದಿನದ 24 ಗಂಟೆ ಇಂಟು 7 ದಿವಸ ಕೂಡ ವರ್ಕ್ ಆಗತ್ತೆ. ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ ಕಾಣುತ್ತೆ, 9448556872 ಅಂತ ಒಂದು ಸಂಖ್ಯೆ ಇದೆ. ಅದಕ್ಕೆ ಫೋನ್ ಮಾಡಿದ್ರೆ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಪರೀಕ್ಷೆ ಮಾಡ್ತಾರೆ, ಹೋಗ್ತಾರೆ. ಯಾವಾಗ? ಇದು ಮಾತ್ರ ಆದಷ್ಟು ಚಳಿ ಜ್ವರ ಇರುವಾಗ ಮಾತ್ರ, ಅಥವಾ ಜ್ವರ ಬರುವಾಗ ಮಾತ್ರ. ಈ ನಂಬರ್ ಒಂದ್ಸಲ ಹೇಳಿ ಸರ್. ಒಂದ್ ಸೆಕೆಂಡ್. ಎಸ್, ತಾವು ಹೇಳಿರುವಂತ 944 944 855 855 6872 6872. ಎಸ್, 944 855 6872. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಆಗ ಅವ್ರು ಬಂದು ತಮ್ಮಲ್ಲಿ ಯಾರಿಗೆಲ್ಲ, ಅಂದ್ರೆ ಇದು ಯಾರಿಗೆ ರಿಸರ್ವ್ಡ್ ಅಂತ ಹೇಳಿದ್ರೆ, ಯಾರಿಗೆ ಸಿಂಪ್ಟಮ್ ಇದೆ, ಜೋರ್ ಚಳಿ ಯಾರಿಗೆ ಬರ್ತಾ ಇದೆ, ಜ್ವರ ಯಾರಿಗೆ ಬರ್ತಾ ಇದೆ, ಮನೆಯಲ್ಲಿ ಯಾರೋ ಇದ್ದಾರೆ, ಜ್ವರ ಬರ್ತಾ ಇದೆ, ಹೊರಗಡೆ ಬಂದು ಪರೀಕ್ಷೆ ಮಾಡುವಷ್ಟು ವ್ಯವಸ್ಥೆ ಇಲ್ಲ, ಮನೆಯಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬರೇ ಇದ್ದಾರೆ, ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಬಂದು ನೀವು ಸರಿಯಾದ ವಿಳಾಸ ಕೊಟ್ರೆ ಮನೆಯಲ್ಲೇ ಬಂದು ಪರೀಕ್ಷೆ ಮಾಡಿ, ಒಂದು ವೇಳೆ ಮಲೇರಿಯಾ ಪತ್ತೆ ಆದ್ರೆ ಚಿಕಿತ್ಸೆ ಕೂಡ ಅಲ್ಲೇ ಕೊಡ್ತಾರೆ. ಎಸ್, ಎಲ್ಲೋ ಒಂದ್ ಕಡೆ ತಲೆನೋವು ಅಥವಾ ಮೈಕೈ ನೋವು, ಜ್ವರದ ಸಿಂಪ್ಟಮ್ಸ್ ಇದೆ ಅಂತ ಹೇಳಿದ್ರೆ ಮಲೇರಿಯಾದ ಕಾರಣ. ಸೊ ಹಾಗಾಗಿ ಈ ನಂಬರ್ಗಳನ್ನು ಟೆಕ್ನಿಕಲ್ ಟೀಮ್ ಪ್ಲೇ ಮಾಡುತ್ತೆ. ಈ ನಂಬರ್ಗೆ ಫೋನ್ ಮಾಡಿದ್ರೆ ಬರ್ತಾರೆ, ಆರೋಗ್ಯ ಸಂಬಂಧಪಟ್ಟಿರುವಂತಹ ಕಾರ್ಯಕರ್ತರು ಬರ್ತಾರೆ. ಎಸ್ ಅಲ್ವಾ ಸರ್? ಇದನ್ನು ತಾವು ಹೇಳಿರುವಂತದ್ದು ಖಂಡಿತ. ಸದ್ಯ ಈಗ ಸಿಂಪ್ಟಮ್ಸ್ ತಾವು ಹೇಳಿರುವಂತದ್ದು ತಲೆನೋವು, ಮೈಕೈ ನೋವು, ಸಾಧಾರಣ ಜ್ವರ ಬಂದ್ರೆ ಮಲೇರಿಯಾವನ್ನ ಟೆಸ್ಟ್ ಮಾಡಿಸುವುದು ಅತಿ ಉತ್ತಮ. ಅದರಲ್ಲೂ ಕಳೆದ ಜೂನ್ 1ರಿಂದ ನಮ್ಮಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಈಗ ನೀವು
ಏಪ್ರಿಲ್ ಮೇ ಮಾರ್ಚಲ್ಲಿ ನೋಡಿದ್ರೆ ನಮ್ಮಲ್ಲಿ ತುಂಬಾ ಕಮ್ಮಿ ಇತ್ತು, ಬಟ್ ಜೂನಲ್ಲಿ ತುಂಬಾನೇ ಜಾಸ್ತಿ ಆಗಿದೆ. ಇನ್ನು ಮುಂದಿನ 2 ತಿಂಗಳು ಖಂಡಿತ ನಮ್ಮಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತವೆ. So ಈ ಸಮಯದಲ್ಲಿ ತಾವು ಒಂದು ಚೂರು ಆರೋಗ್ಯದ ಸಮಸ್ಯೆ ಇದ್ರು ಪರೀಕ್ಷೆ ಮಾಡ್ಕೊಳ್ಳಿ. ಆ ಮೂಲಕ ಮಲೇರಿಯಾ ಹರಡದಾಗೆ ಕೂಡ ನೀವು ನೋಡ್ಕೊಳ್ದಾಗೆ ಆಗ್ತದೆ. ಓಕೆ ಸರ್, ಈಗ ಇಲ್ಲಿ ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗಿರುವಂತದ್ದು. ಈಗ ನಾವು ಮಲೇರಿಯಾ ವಿಚಾರವಾಗಿ ತಾವು ಹೇಳಿದಾಗ ಮಾಹಿತಿಯನ್ನ ಕೊಟ್ಟಿದ್ದೀರಿ, ಧನ್ಯವಾದಗಳು ಸರ್. ಈಗ ವಾಟ್ ಅಬೌಟ್ ಡೆಂಗ್ಯೂ ಅನ್ನುವಂತ ವಿಚಾರ ಬರುತ್ತೆ, ಇದನ್ನ ನಾವು ನಿರ್ಲಕ್ಷ್ಯ ಮಾಡಬಹುದಾ ಈ ಸಂದರ್ಭ? ಇಲ್ಲ, ಯಾಕಂದ್ರೆ ತಾವು ಹೇಳ್ತಾ ಇರುವಂತದ್ದು ಮಲೇರಿಯಾ ನಂಬರ್ 1 ಸ್ಥಾನದಲ್ಲಿರುವಂತದ್ದು. ವಾಟ್ ಅಬೌಟ್ ಡೆಂಗ್ಯೂ? ಹಾಗಾದ್ರೆ ಡೆಂಗ್ಯೂ ಅಲ್ಲಿ ನಮ್ಮಲ್ಲಿ ಖಂಡಿತ ಇದೆ ಡೆಂಗು. ಅದರಲ್ಲೂ ಸುಳ್ಯ, ಪುತ್ತೂರು, ಬಂಟ್ವಾಳ ತಾಲೂಕುಗಳಲ್ಲಿ ಒಂದಷ್ಟು ಡೆಂಗು ಪ್ರಕರಣಗಳು ಖಂಡಿತ ಬರ್ತಾ ಇದೆ. ಆದ್ರೆ 2019ಕ್ಕೆ ನಾವು ಹೋಲಿಸಿದ್ರೆ ಅದು ಆ ಮಟ್ಟಿನಲ್ಲಿ ಇಲ್ಲ. ಖಂಡಿತ ಪ್ರಕರಣಗಳಿವೆ, ಅಲ್ಲಿ ಬೇರೆ ರೀತಿಯ ತೊಂದರೆಗಳು. ಈಗ ನಾವು ಇಲ್ಲಿ ಮಾತಾಡಿದ್ದೇವೆ, ಇಲ್ಲಿ ವೇಸ್ಟ್ ವಾಟರ್, ವೇಸ್ಟ್ ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕಾಂಕ್ರೀಟ್ ಕಟ್ಟಡಗಳ ಮೇಲೆ ನಿಂತ ನೀರು ಇರ್ಬೋದು, ಕ್ಯೂರಿಂಗ್ ಇರ್ಬೋದು, ಲಿಫ್ಟ್ ಪಿಟ್ ಇರ್ಬೋದು, ಅದರಲ್ಲಿ ನಿಲ್ಲಿಸಿದ ನೀರು ಇರ್ಬೋದು, ಹೂವಿನ ಕುಂಡದ ಅಡಿಯ ಪ್ಲೇಟಿನ ನೀರು ಇರ್ಬೋದು ಮಂಗಳೂರಿಗೆ. ಅದೇ ನೀವು ಹಳ್ಳಿಗಳಿಗೆ ಹೋದ್ರೆ ಹಳ್ಳಿಯಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಒಂದಷ್ಟು ರಬ್ಬರ್ ತೋಟಗಳಲ್ಲಿರುವ ಕಪ್ಪುಗಳು, ಈ ಅಡಿಕೆ ಮರದ ಹಾಳೆಗಳು, ಮತ್ತೆ ಕೆಲವೊಂದಷ್ಟು ಜೇನುಗೂಡು ಸಾಕುವಾಗ ಅದರ ಕೆಳಗಡೆ ಒಂದು ಪ್ಲೇಟ್ ಇಟ್ಟಿರ್ತಾರೆ, ಈ ನೀರು ಮೇಲ್ಗಡೆ ಇರುವೆ ಹೋಗಿ ಜೇನು ತಿನ್ನದ ಹಾಗೆ. ಸೊ ಅವುಗಳಲ್ಲಿ ಕೂಡ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಇವುಗೆಲ್ಲ ಹೆಚ್ಚಾಗಿ ಈಡಿಸ್ ಸೊಳ್ಳೆಗಳು. ಆಗ ನಾವು ಮಾತಾಡ್ತಾ ಇದ್ದಿದ್ದು ಅನಾಫಿಲಿಸ್ ಸೊಳ್ಳೆ, ಆದ್ರೆ ಇಲ್ಲಿ ಈಡಿಸ್ ಸೊಳ್ಳೆಗಳು. ಸೊ ಈ ಸೊಳ್ಳೆಗಳು ಡೆಂಗುವನ್ನು ಹರಡಿಸ್ತದೆ. ಈ ಸೊಳ್ಳೆ ಹಗಲಲ್ಲಿ ಕಚ್ತದೆ, ಆದ್ರೆ ಅನಾಫಿಲಿಸ್ ರಾತ್ರಿ ಕಚ್ತದೆ, ಮುಂಜಾವು ಮತ್ತೆ ರಾತ್ರಿ ಅಂತ ಹೇಳಿದೆ ನಾನು. ಇದು ಹಗಲಲ್ಲೇ ಕಚ್ತದೆ. ಆದ ಕಾರಣ ಮನೆಯಲ್ಲಿಂದ ಕೆಲ್ಸಕ್ಕೆ ಹೋಗುವ ವ್ಯಕ್ತಿಗಳು, ಯಾರೆಲ್ಲ ಹೊರಗಡೆ ಹೋಗ್ತಾರೆ ಅವರಿಗೆ ಜಾಸ್ತಿಯಾಗಿ ಡೆಂಗು ಬರ್ತದೆ. ಡೆಂಗು ಖಂಡಿತ ಇದೆ. ನಾನು ಸುಳ್ಯ, ಪುತ್ತೂರು, ಬಂಟ್ವಾಳದಲ್ಲಿ ಇದೆ. ಆದರೆ ತೀರಾ ತೊಂದರೆಯನ್ನು ಮಾಡುವ ಪರಿಸ್ಥಿತಿಯಿಂದ ಸ್ವಲ್ಪ ಕಮ್ಮಿ ಆಗಿದೆ. ಓಕೆ ಡೆಂಗ್ಯೂ ಇದೆ, ಆದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇದೆ ಅನ್ನುವಂಥದ್ದು. ಎಸ್ ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ಇಲ್ಲ, ಅವರೇನು ಬೇರೆ. ಓಕೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ. ಓಕೆ, ಅವ್ರ ಹತ್ರ ಕೇಳಿ ಏನೊಂದು ಸಮಸ್ಯೆ ಅಂತ ಕೇಳಿ ಮಾತಾಡ್ಲಿಕ್ಕೆ ನಾವು ರೆಡಿ ಆಗಿದ್ದೇವೆ. ನಾನು ಮಾತಾಡ್ತೇನೆ, ಎಸ್ ಕೊಡಿ. ಓಕೆ, ರೈಟ್ ಸರ್. ಈಗ ಪ್ರಮುಖವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ತಾವು ಹೇಳುವಂಥ ಡೆಂಗ್ಯೂ ಪ್ರಕರಣ ಜಾಸ್ತಿ ಇರುವಂಥದ್ದು ಅಲ್ವಾ ಸರ್? ಈಗ ತಾವು ಹೇಳಿರುವಂತಹ ನಂಬರ್, ಎಸ್ ದಯಮಾಡಿ ಒಂದ್ಸಲ ಪ್ಲೇ ಮಾಡಿ ಆ ನಂಬರನ್ನ. ಎಸ್ ಕೆಳಗಡೆ ಹಾಕ್ತಾ ಇರ್ತೀರಲ್ವಾ? ಎಸ್, ದಯಮಾಡಿ ಅದನ್ನ ಪ್ಲೇ ಮಾಡಿ. ಜೊತೆಗೆ ಸರ್, ಈಗ ಡೆಂಗ್ಯೂ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂಡ್ ಯಾವ ಸಂದರ್ಭ ಡೆಂಗ್ಯೂ ಚೆಕಪ್ ಅದನ್ನ ಯಾವ ರೀತಿ ಅನ್ನೋದು ಬರುತ್ತೆ? ಎಸ್ ಸರ್, ಏನ್ ಹೇಳ್ತೀರಾ? ಈ ಡೆಂಗು ಏನಾಗ್ತದೆ ನೋಡಿ, ಡೆಂಗು ಬಂದ ತಕ್ಷಣ ವಿಪರೀತವಾದ ತಲೆನೋವು, ಮೈಕೈ ನೋವು, ಗಂಟುಗಳ ನೋವು, ಮತ್ತೆ ಈ ಮೈ ಮೇಲೆ ಒಂದಷ್ಟು ಈ ಬೆವರು ಸಾಲೆ ಬೀಳ್ತದೆ ಹೇಳ್ತದೆ, ಆ ರೀತಿಯ ಚಿಕ್ಕ 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 ಗುಳ್ಳೆಗಳು ಬೀಳ್ತವೆ. ಯಾವಾಗೆಲ್ಲ ರ್ಯಾಶ್ ಬೀಳ್ತದೋ, ರ್ಯಾಶ್ ಅಥವಾ ರ್ಯಾಶ್ ಅಂತ ಹೇಳಿದ್ರೆ ಅದ್ರ ಬೆವರು ಸಾಲೆ ರೀತಿ, ಅದರ ಒಟ್ಟಿಗೆ ಜ್ವರ ಬರ್ತದಾದ್ರೆ ಡೆಂಗು ಯಾಕೆ ಇರಬಾರ್ದು ಅನ್ನೋದನ್ನು ಅಲ್ಲಿಯ ವೈದ್ಯಾಧಿಕಾರಿಗಳು ಖಂಡಿತ ಯೋಚಿಸ್ತಾರೆ. ಹಾಗೂ ಎಲ್ಲ ವೈದ್ಯಾಧಿಕಾರಿಯವರಿಗೆ, ಎಲ್ಲ ಸರ್ಕಾರಿ ವೈದ್ಯಾಧಿಕಾರಿಗಳು ಇರ್ಬೋದು ಅಥವಾ ಅಲ್ಲಿರುವ ಬೇರೆ ವೈದ್ಯಗಳು ಇರ್ಬೋದು, ಅವ್ರ ಊರಲ್ಲಿ ಏನ್ ಬರ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿ ಜಾಸ್ತಿ ಇರ್ತದೆ. ಈಗ ನೀವು ಸುಳ್ಯಕ್ಕೆ ಹೋಗಿ ಅಲ್ಲಿ ನೀವು ಮದ್ದಿಗೆ ಹೋದ್ರೆ ಅವ್ರು ಫಸ್ಟಿಗೆ ಅದನ್ನೇ ಯೋಚಿಸ್ತಾರೆ, ನೀವು ಡೆಂಗ್ಯೂ ಇರ್ಬೋದಾ, ಡೆಂಗು ಬಗ್ಗೆ ಒಂದಷ್ಟು ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ನೀವು ಬಂದರಿಂದ ಬಂದಿದ್ದೇನೆ ಅಂತ ಹೇಳಿದ ಕೂಡಲೇ ನಿಮ್ಗೆ ಮಲೇರಿಯಾ ಇರ್ಬೋದಾ, ಆಯಾಯ ಊರಿನ ವೈದ್ಯರು ಅಥವಾ ಆಯಾಯ ಲೋಕಲ್ ವೈದ್ಯರು ಇದನ್ನು ಬೇಗ ಕಂಡುಹಿಡಿತಾರೆ. ಓಕೆ ಸರ್, ಈಗ ಡೆಂಗ್ಯೂ ಇಲ್ಲಿ ವೆರಿ ಡೇಂಜರಸ್ ಕಂಪೇರ್ಡ್ ಟು ಮಲೇರಿಯಾ. ಹೌದು, ಖಂಡಿತ ವೆರಿ ಡೇಂಜರಸ್ ಡೆಂಗ್ಯೂ ಅನ್ನುವಂಥದ್ದು. ಸಿಂಪ್ಟಮ್ಸ್ ಗಳು ಕೂಡ ತುಂಬಾ ಭಯಾನಕವಾಗಿರುತ್ತೆ. ಸೊ ಹಾಗಾಗಿ ಡೆಂಗ್ಯೂ ಕೊನೆಯ ಕ್ಷಣದಲ್ಲಿ ನಾವು ಮಾಡಿದ್ರೆ ತುಂಬಾ ಕಷ್ಟ ಅನ್ನುವಂಥದ್ದು, ಎಲ್ಲೋ ಮಾಡುವಂಥದ್ದು. ಸೊ ಆವಾಗ ನಾನು ಹೇಳುವಂಥದ್ದು, ಹೇಗೆ ಗೊತ್ತಾಗುತ್ತೆ ಡೆಂಗ್ಯೂ ಅಂಡ್ ಅಟ್ ವಾಟ್ ಟೈಮ್ ನಾವು ಇದರ ಬಗ್ಗೆ ಚಿಕಿತ್ಸೆಗೆ ಹೋಗ್ಬೇಕಾಗುತ್ತೆ ಅನ್ನೋ ವಿಚಾರ ಬರುತ್ತಲ್ಲ ಸರ್? ಈಗ ನೋಡಿ, ಹೆಚ್ಚಾಗಿ ಡೆಂಗು ಒಬ್ಬ ವ್ಯಕ್ತಿಗೆ ಮಾತ್ರ ಬರುವುದಿಲ್ಲ, ಅದು ಆ ಊರಿನಲ್ಲೇ ಬಂದಿರುತ್ತದೆ. ಸೊ ಖಂಡಿತ ಆ ಊರಲ್ಲಿ ಆ ಜ್ವರ ಪ್ರಿವೇಲಿಂಗ್. ಈಗ ನಾವು ಪುತ್ತೂರಲ್ಲಿ ಕೆಲವೊಂದಷ್ಟು ಜಾಗ, ತಿಂಗಳಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತಮುತ್ತಲ ಜಾಗದಲ್ಲಿ ಇವತ್ತು ಡೆಂಗು ಇದೆ.
ಸೊ ಅಲ್ಲಿಯ ವೈದ್ಯಾಧಿಕಾರಿ ಅವರಿಗೆ ಆ ಬಗ್ಗೆ ಸರಿಯಾದ ಮಾಹಿತಿ ಇದೆ, ಅವ್ರ ಅದ್ರ ಬಗ್ಗೆ ಯೋಚಿಸ್ತಾರೆ. ಅಲ್ಲಿ ಇರುವ ಯಾರು ರೋಗಿಗಳು ಬಂದ್ರು ಅವರ ಪ್ಲೇಟಿಲೆಟ್ ನೋಡ್ಬೋದು, ಅವರ ಸಿಂಪ್ಟಮ್ಸ್. ಡೆಂಗೂಲಿ ಮುಖ್ಯವಾಗಿ ವೈದ್ಯರು ನೋಡಿದ ತಕ್ಷಣ ಹೇಳ್ತಾರೆ, ನುರಿತ ವೈದ್ಯರಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಖಂಡಿತ ಡೆಂಗು ಆಗಿರ್ಬೋದು ಅಂತ. ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೊಡ್ತದೆ. ತಾವು ಹೇಳಿದ ಹಾಗೆ ಕೋವಿಡ್ ಒಂದ್ಸಲ ಬಂದು ಹೋದ್ರೆ ಮತ್ತೆ 1 ವರ್ಷಕ್ಕೆ ಬರುದಿಲ್ಲ ಅವನಿಗೆ, ಬರುದಿಲ್ಲ. ಹೌದು. ಆದ್ರೆ ಡೆಂಗು ಹಾಗೆಲ್ಲ. ಕೋವಿಡ್ ಬಂದವರಿಗೆ ಮತ್ತೆ ಕೋವಿಡ್ ಬರಲ್ಲ ಅಂತ ಹೇಳ್ತಾರೆ. ಖಂಡಿತ ಬರ್ಲಿಕ್ಕಿಲ್ಲ, ಆದ್ರೆ 1-2 ವರ್ಷಕ್ಕಂತೂ ಖಂಡಿತ ಬರ್ಲಿಕ್ಕಿಲ್ಲ. 1-2 ವರ್ಷಕ್ಕೆ ಬರಲ್ಲ. ಮತ್ತೆ ಆ ನಂತರ ಬರ್ತದೆ ಇಲ್ವಾ ಅಂತ ಕಾದು ನೋಡ್ಬೇಕಷ್ಟೇ. ಯಾಕಂದ್ರೆ ನಾವು ನೋಡಿ ಕೋವಿಡ್ ಅನ್ನು 2 ವರ್ಷ ಆದಷ್ಟೇ. ಸರಿ. ಬಟ್ ಖಂಡಿತ ಮಲೇರಿಯಾ ಆಗ್ಲಿ ಡೆಂಗು ಆಗ್ಲಿ ನಿಮ್ಗೆ 1 ತಿಂಗಳ ಹಿಂದೆ ಬಂದಿದೆ ಆದ್ರೆ ಮತ್ತೆ ಬರ್ಬೋದು. ಅದು ಎಷ್ಟು ಬೇಗ ಬರ್ತದೆ ಮತ್ತೆ ಅಷ್ಟು ಅದರ ತೀವ್ರತೆ ಜಾಸ್ತಿ, ಹಾಗೂ ಅದರಿಂದ ಆಗುವ ಮರಣ ಕೂಡ ಜಾಸ್ತಿ, ಸಂಭವನೀಯತೆ ಕೂಡ ಜಾಸ್ತಿ. ಒಬ್ಬ ವ್ಯಕ್ತಿಗೆ 1 ವಾರದ ಒಳಗಾಗಿ 2 ರೀತಿಯ ಡೆಂಗು ಬಂದ್ರೆ ಆಗ ಅವನಲ್ಲಿ ಅದರ ತೀವ್ರತೆ ಜಾಸ್ತಿ ಕೂಡ ಆ ರೀತಿ ಬರುತ್ತೆ. ಖಂಡಿತ ಬರುತ್ತೆ. ಡೆಂಗು ಅಲ್ಲಿ ಏನಾಗುತ್ತೆ, ಡೆಂಗು ಅಲ್ಲಿ 4 ವಿಧ ಇದೆ. ಡೆನ್ 1, ಡೆನ್ 2, ಡೆನ್ 3, ಡೆನ್ 4 ಅಂತ. ಈಗ ಡೆನ್ 1 ಒಬ್ಬನಿಗೆ ಬಂದು ಹೋಯ್ತು ಅಂತ ಹೇಳಿದ್ರೆ ಅವನಿಗೆ ಡೆನ್ 2 ಬರ್ಬೋದು, ಡೆನ್ 2 ಬಂದ ಅವನಿಗೆ ಡೆನ್ 3 ಬರ್ಬೋದು, ಅಥವಾ ಡೆನ್ 1 ಬರ್ಬೋದು. ಹಾಗೆ 2 ರೀತಿಯ ರೋಗಾಣು ಒಬ್ಬನ ವ್ಯಕ್ತಿಗೆ ಪ್ರವೇಶಿಸಿದ ತಕ್ಷಣ ಅವನಲ್ಲಿ ತೀವ್ರ ತರದ ಡೆಂಗು ರೋಗ ಬರ್ತದೆ. ಅದರಿಂದಾಗಿ ಸಾವು ಸಂಭವಿಸ್ತದೆ. ತಮ್ಗೆ ನೆನಪಿರ್ಬೋದು 2019 ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ, ಡೆಂಗು ತುಂಬಾನೇ ಹಬ್ಬಿದ್ರೆ ಆಗ ಮತ್ತೆ ಸೊಳ್ಳೆ ಕಚ್ಚಿ ಮತ್ತೆ ರೋಗ ಬರುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಒಂದು ಸಲ ಒಬ್ಬನಿಗೆ ಡೆಂಗು ರೋಗ ಬಂದ್ರೆ ಕೂಡ್ಲೆ ಆತನು ಅವನ ಮನೆಯಲ್ಲಿ ದಿವಸಕ್ಕೆ 3 ಸಲ ಆದ್ರೂ ಹೊಗೆ ಹಾಕ್ಬೇಕು, ಅವನಿಗೆ ಸೊಳ್ಳೆ ಕಚ್ಚದಾಗೆ ನೋಡ್ಬೇಕು, ಹಾಗೂ ಉಳಿದವರಿಗೆ ಕೂಡ ಸೊಳ್ಳೆ ಅವನಿಂದ ಕಚ್ಚದಾಗೆ ನೋಡ್ಕೊಳ್ಬೇಕು. ಯಾವಾಗೆಲ್ಲ ಈ ವ್ಯವಸ್ಥೆ ಮಾಡ್ಕೋತಿರೋ ಆಗ ಆ ರೋಗವನ್ನು ನೀವು ಆ ಮನೆಗೆ ಸೀಮಿತಗೊಳಿಸಬಹುದು. ಓಕೆ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಈಗ ಮನೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗುವ ಸ್ಥಳಕ್ಕೆ ಯಾವ ರೀತಿ ಔಷಧಿ ಸಿಂಪಡಿಸಬೇಕಂತೇಳಿ, ಅಂದ್ರೆ ಕೆಲವರು ಹೇಳ್ತಾರೆ ಸೀಮೆಣ್ಣೆ ಹಾಕ್ಬೇಕಂತ, ಆಗ ನುಸಿ ಬರುದಿಲ್ಲ ಅಂತೇಳಿ, ಸೊಳ್ಳೆ ಬರುದಿಲ್ಲ ಅಂತ. ಓಕೆ. ಖಂಡಿತ ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗ ಯಾವ ರೀತಿ ಔಷಧ ಅವ್ರು ಹೇಳಿದ್ದು ಸತ್ಯ. ಸೀಮೆ ಎಣ್ಣೆ ಆಗ್ಬೋದು, ಡೀಸೆಲ್ ಆಗ್ಬೋದು, ಅಥವಾ ಮಡ್ ಆಯಿಲ್ ಅಂತ ನಮ್ದು ಈ ಗ್ಯಾರೇಜ್ಗಳಲ್ಲೆಲ್ಲ ವೇಸ್ಟ್ ಆಯಿಲ್ ಸಿಗತ್ತೆ, ಇದನ್ನು ಹಾಕ್ಬೋದು ಯಾವಾಗ ಆ ನೀರು ಉಪಯೋಗ ಇಲ್ಲದಿದ್ರೆ. ಒಂದು ವೇಳೆ ನಾವು ಉಪಯೋಗ ಮಾಡುವಂತ ತೊಟ್ಟಿ ಇರ್ಬೋದು, ಬ್ಯಾರೆಲ್ ಇರ್ಬೋದು, ಹಾಗೆ ಅದನ್ನು ಮುಚ್ಚಿಡುವುದೇ ಸುಲಭದ ವ್ಯವಸ್ಥೆ. ಸರಿಯಾಗಿ ಮುಚ್ಚಿಟ್ರೆ ಅದರೊಳಗೆ ಸೊಳ್ಳೆ ಹೋಗುದಿಲ್ಲ. ಇಲ್ಲ ಟೆಮಿಫಾಸ್ ಅಂತ ಹೇಳೋ ಒಂದು ದ್ರಾವಣ ಸಿಗ್ತದೆ, ಅದು ನಮ್ಮ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲೂ ಇರುತ್ತೆ. ಅದನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹಾಕಿದ್ರೆ ಅದರಲ್ಲಿರುವ ಲಾರ್ವಾ ಸತ್ತು ಹೋಗ್ತದೆ, ಟೆಮಿಫಾಸ್ ಅಂತ. ಬಟ್ ಎಲ್ಲಕ್ಕಿಂತ ಒಳ್ಳೆಯ ವಿಧಾನ ಅಂತ ಹೇಳಿದ್ರೆ ಗಪ್ಪಿ ಮೀನನ್ನು ಸಾಕೋದು. ಎಲ್ಲಿ ಈಗ ದೊಡ್ಡದೊಂದು ನಮ್ಮಲ್ಲಿ ತೊಟ್ಟಿ ಇದೆ ಸಿಮೆಂಟ್ ಇದ್ದು, ನೀರು ಬೇಕೇ ಬೇಕು ಕೈಕಾಲು ತೊಳಿಲಿಕ್ಕೆ, ಅದಕ್ಕೆ ಒಂದು ಅದರಲ್ಲಿ ಗಪ್ಪಿ ಮೀನನ್ನು ಸಾಕಿದ್ರೆ ಅಲ್ಲಿ ಲಾರ್ವನು ಬೆಳೆಯಲ್ಲ, ನೀರು ಕ್ಲೀನ್ ಆಗಿರುತ್ತೆ. ಸಂದರ್ಭಕ್ಕೆ ಅನುಸಾರವಾಗಿ ಮಾಡ್ಬೇಕು. ಅದಕ್ಕೋಸ್ಕರ ಅವರು ಅಲ್ಲಿ ಬರುವ ಆಶಾ ಅಥವಾ ಅಲ್ಲಿ ಬರುವ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರಲ್ಲಿ ಕೇಳಿದ್ರೆ ನನ್ನಲ್ಲಿ ಇಂಥ ಕಡೆ ನೀರು ನಿಂತಿದೆ, ಇದಕ್ಕೆ ಏನ್ ದಾರಿ, ಅವರು ಅದಕ್ಕೆ ಅನುಗುಣವಾದ ಟೆಕ್ನಿಕಲ್ ಗೈಡೆನ್ಸ್ ಅನ್ನು ಕೊಡ್ತಾರೆ. ಪ್ರತಿಯೊಂದಕ್ಕೂ ಬೇರೆ ಬೇರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಹಡಿ ಮೇಲೆ ನೀರು ನಿಂತಿದೆ, ಸೊ ಅದಕ್ಕೆ ನಾವು ಯಾವುದು ಮಾಡಬಾರ್ದು, ಅದನ್ನು ಗುಡಿಸಿಯೇ ತೆಗಿಬೇಕು, ಅಥವಾ ಅದಕ್ಕೇನೋ ರಂಧ್ರ ಇಟ್ಟಿರ್ತಾರೆ ನೀರು ಹೋಗ್ಲಿಕ್ಕೆ, ಅದನ್ನು ಓಪನ್ ಮಾಡಿ ಬಿಡ್ಬೇಕು. ಅಥವಾ ಮನೆ ಮುಂದೆ ಒಂದು ಕೆರೆ ಇದೆ, ಚಿಕ್ಕದಾದ ಕೆರೆ ಇದೆ, ಅಲ್ಲೂ ಸ್ವಚ್ಛ ನೀರಿದೆ, ಅದರಲ್ಲೂ ಸೊಳ್ಳೆ ಆಗ್ತಾ ಇದೆ. ಸೊ ಅದಕ್ಕೆ ಟೆಮಿಫಾಸ್ ಹಾಕ್ಬಾರ್ದು, ಅದಕ್ಕೆ ಗಪ್ಪಿ ಮೀನೇ ಬಿಡ್ಬೇಕು. ಆಯಾಯ ಸಂದರ್ಭಕ್ಕೆ ಅನುಸಾರವಾಗಿ, ಪರಿಸ್ಥಿತಿಗೆ ಅನುಸಾರವಾಗಿ ಏನ್ ಕ್ರಮ ಕೈಗೊಳ್ಳಬೇಕು ಆರೋಗ್ಯ ಇಲಾಖೆಯವರು ಹೇಳ್ತಾರೆ ಅದನ್ನು. ಸೊ ಅವರು ಇದು ಉಚಿತವಾದ ಸಲಹೆ, ಇದಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ. ಇದನ್ನು ಅರಿತುಕೊಂಡು ಇದರ ಮೂಲಕ ನಮ್ಮ ಮನೆಯ ಸುತ್ತಮುತ್ತ, ನಮ್ಮ ಮನೆಯಲ್ಲಿ, ಮನೆಯ ಒಳಗಡೆ ಹೊರಗಡೆ ಸೊಳ್ಳೆ ಉತ್ಪತ್ತಿ ಆಗದಾಗೆ ನೋಡುವುದು ಅತಿ ಅಗತ್ಯ. ಓಕೆ ಸರ್, ಈಗ ಈ ಡೆಂಗ್ಯೂ ಪ್ರಕರಣಗಳಲ್ಲಿ ಹೇಳಿದಾಗೆ ವೆರಿ ಲಕ್ಷಣಗಳು ತುಂಬಾ ಭಯಾನಕವಾಗಿರುವಂಥದ್ದು. ಏನೆಲ್ಲ ಲಕ್ಷಣಗಳಲ್ಲಿ ಹೇಗೆ ಗೊತ್ತಾಗುತ್ತೆ ಡೆಂಗ್ಯೂ ವಿಚಾರ? ಯಾಕಂದ್ರೆ ಅನೇಕ ಜನರು ನಿರ್ಲಕ್ಷ್ಯ ಮಾಡೋದ್ರಿಂದ ಜಾಸ್ತಿ ಆಗಿರುವಂಥದ್ದು. ಸೊ ಹಾಗಾಗಿ ನಾನು ಕೇಳ್ತಾ ಇರುವಂಥದ್ದು, ಅಟ್ ವಾಟ್ ಸಂದರ್ಭ ಅಂದ್ರೆ ಗೊತ್ತಾಗುತ್ತೆ ಇದು ಡೆಂಗ್ಯೂ ಅನ್ನುವಂಥದ್ದು? ಈಗ ಮೊದಲನೇದಾಗಿ ಯಾವಾಗೆಲ್ಲ ಡೆಂಗ್ಯೂ ರೋಗಿಗೆ ಯಾವುದೇ ರೀತಿಯ ರಕ್ತ ಹೊರಗೆ ಹೋಗ್ತದೆ ದೇಹದಿಂದ, ಕಣ್ಣಿರ್ಬೋದು, ಮೂಗಿರ್ಬೋದು, ಬಾಯಿ ಇರ್ಬೋದು, ಅಥವಾ ಮಲಮೂತ್ರದಲ್ಲಿ ಇರ್ಬೋದು, ರಕ್ತ ಹೊರಗೆ ಬೀಳ್ತಾ ಉಂಟು ಅಂತ ಹೇಳಿದ್ರೆ ಅದರ ಅರ್ಥ ಡೆಂಗು ವಿಪರೀತ ಕಾಯಿಲೆಗೆ ಹೋಗ್ತಾ ಇದೆ, ಕೂಡಲೇ ಹೋಗ್ಬೇಕು. ಎದ್ದು ನಿಲ್ಲುವಾಗ ತಲೆ ಸುತ್ತಾ ಇರ್ತದೆ, ಎದ್ದು ನಿಲ್ಲಕ್ ಆಗ್ತಾ ಇಲ್ಲ, ಅದು ಕೂಡ ತೊಂದರೆ.
ಅಥವಾ ಫಿಟ್ಸ್ ಬರ್ತಾ ಇದೆ, ಪ್ರಜ್ಞೆ ತಪ್ತಾ ಇದೆ, ಖಂಡಿತ ತುಂಬಾ ಸಡನ್ಲಿ ಅಂದ್ರೆ ಈ ಹಿಂದೆ ಇರ್ಲಿಲ್ಲ ಇಲ್ಲ ಸಡನ್ ಆಗಿ ಸರಿಯಾಗಿದ್ದ ಜ್ವರ ಬಂತು, ಫಿಟ್ಸ್ ಬಂತು, ಖಂಡಿತ ಅದು ಅತಿ ತುರ್ತು ಕರ್ಕೊಂಡು ಹೋಗ್ಬೇಕು. ಅಥವಾ ಕಾಲಲ್ಲಿ ತುಂಬಾನೇ ಬಾವು ಬಂದಿದೆ, ಡೆಂಗು ಬಂದು, ಖಂಡಿತ ಕರ್ಕೊಂಡು ಹೋಗ್ಬೇಕು. ಇಷ್ಟು ಜನರನ್ನು ಮಾತ್ರ ತಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕೇ ಹೊರತು ಉಳಿದ ಡೆಂಗು ರೋಗಿಗಳು ಮನೆಯಲ್ಲೇ ಗುಣಮುಖವಾಗ್ತಾರೆ. ಯಾಕಂತ ಹೇಳಿದ್ರೆ ಡೆಂಗು ರೋಗಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಈಗ ಮಲೇರಿಯಾಕ್ಕೆ ಹಾಗೆಲ್ಲ, ನಾವು ಮಲೇರಿಯಾ ಹೌದು ಅಂತ ಆದ್ರೆ 100ಕ್ಕೆ 100 ಗುಣಪಡಿಸ್ತೇವೆ, ಏನ್ ತೊಂದ್ರೆ ಇಲ್ಲ. ಡೆಂಗ್ಯೂಗೆ ಮದ್ದಿಲ್ಲ, ಡೆಂಗ್ಯೂಗೆ ಮದ್ದಿಲ್ಲ. ಡೆಂಗ್ಯೂಗೆ ಮದ್ದು ಅಂತ ಹೇಳಿದ್ರೆ ಅವರವರ ಹಣೆ ಬರ ಹೇಗೆ ಚೆನ್ನಾಗಿದ್ರೆ ಹೊರಗಡೆ ಬರ್ತಾನೆ. ಸೊ ಡೆಂಗು ರೋಗದಲ್ಲಿ ಅಗತ್ಯ ಏನು ಅಂತ ಹೇಳಿ ಪ್ರಿವೆನ್ಷನ್, ಬಾರದ ಹಾಗೆ ನೋಡುವುದೇ ದೊಡ್ಡ ಮಟ್ಟಿನ ವ್ಯವಸ್ಥೆ. ಒಂದು ಮಲೇರಿಯಾ ಒಂದು ತಪ್ಪಿ ತಮ್ಗೆ ಬಂದು ಹೋಯ್ತು, ಕೂಡಲೇ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ತಗೊಳ್ಳಿ, ಫುಲ್ ಮದ್ದು ತಗೊಳ್ಳಿ. ಅದ್ರದ್ದು 14 ದಿವಸ ತಗೋಬೇಕಾಗ್ತದೆ. PV ಅಂತ ಆದ್ರೆ, ಅಂದ್ರೆ ವೈವ್ಯಾಕ್ಸ್ ಅಂತ ಆದ್ರೆ, ಫಾಲ್ಸಿಫಾರಮ್ ಆದ್ರೆ 3 ದಿವಸ. ಅವ್ರು ಎಷ್ಟು ವೈದ್ಯರು ಹೇಳ್ತಾರೆ ಅಷ್ಟು ದಿವಸದ ಸರಿಯಾಗಿ ತಗೊಂಡದೇ ಹೌದು ಅಂತ ಆದ್ರೆ ತಮಗೆ ಖಂಡಿತವಾಗಿ ಮತ್ತೆ ಬರಲ್ಲ ಅದು. ಆದ್ರೆ ಜನ ಏನ್ ಮಾಡ್ತಾರೆ, 3 ದಿವಸ ತಗೊಳ್ತಾರೆ ಮದ್ದು, 3ನೇ ದಿವಸ ನಿಲ್ಲಿಸಿ ಬಿಡ್ತಾರೆ. ನನಗೆ 3ನೇ ದಿವಸ ಎಲ್ಲ ಆರಾಮಾಗಿದೆ, ಇನ್ ಯಾಕೆ ನಾನು ಉಳಿದ 11 ದಿವಸ ಮಾತ್ರ ಯಾಕೆ ತಗೊಳ್ಬೇಕು ಅಂತ. ಅದು ಮನುಷ್ಯ ಸಹಜವಾದ ಗುಣ. ನಾನು 14 ದಿವಸ ಯಾಕೆ ತಗೊಳ್ಬೇಕು, 3 ದಿವಸದಲ್ಲಿ ಗುಣ ಆಗಿದೆ, ಇನ್ನು ಉಳಿದ 11 ದಿವಸ ಬಿಸಾಡಿ ಬಿಡ್ತಾರೆ. ಅವ್ರಿಗೆ ಏನಾಗತ್ತೆ ಅಂತೇಳಿ ಮತ್ತೆ 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಮಲೇರಿಯಾ ಬರ್ತಾ ಇರ್ತದೆ. ಪ್ರತಿ ಸಲ ಮಲೇರಿಯಾ ಬರುವಾಗ ಒಂದಷ್ಟು ರಕ್ತ ಹೀನತೆ ಆಗ್ತದೆ, ಅದರಿಂದ ಜಾಂಡಿಸ್ ಕೂಡ ಬರ್ಬೋದು. ಓಕೆ ರೈಟ್ ಸರ್, ಬರ್ತೇನೆ, ಮಾತಾಡ್ತೇನೆ. ಎಸ್, ಇದು ಡೆಂಗ್ಯೂ ಮತ್ತು ಮಲೇರಿಯಾಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ, ಗುಣಲಕ್ಷಣಗಳನ್ನು ಹೇಳಿದ್ದಾರೆ. ಜೊತೆಗೆ ಗೊತ್ತಿರುವಂಥದ್ದು ಬೇರೆ. ಈ ಹಿಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡೆಂಗ್ಯೂಗೆ ಅನೇಕ ಸಾವುಗಳು, ನೋವುಗಳು ಎಲ್ಲವೂ ಕೂಡ ಆಗಿತ್ತು, ಗೊತ್ತಿರುವಂಥದ್ದು. ಅಲ್ಲಿ ಆಗಿರುವಂತಹ ನಾವು ಮಾಡಿರುವಂಥ ತಪ್ಪುಗಳು ಏನು ಅಂತ ಹೇಳಿದ್ರೆ, ಕೊನೆಯ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಹೋಗಿರುವಂಥದ್ದು, ಕೊನೆಯ ಕ್ಷಣಗಳಲ್ಲಿ ಚಿಕಿತ್ಸೆಗೆ ಹೋಗಿರುವಂಥದ್ದು, ಇದೇ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಕಾರಣವಾಗಿರುವಂಥದ್ದು. ಜೊತೆಗೆ ಮಲೇರಿಯಾಕ್ಕೆ 100ಕ್ಕೆ 100 ನಾವು ಗುಣಪಡಿಸ್ತೇವೆ, ಆದರೆ ಡೆಂಗ್ಯೂ ಅನ್ನುವಂಥದ್ದು ಇದಕ್ಕೆ ಮದ್ದಿಲ್ಲ, ತುಂಬ ಕಷ್ಟ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೇವೆ, ನಿರ್ಲಕ್ಷ್ಯ ಅನ್ನುವಂಥದ್ದು ಬೇಡವೇ ಬೇಡ ಅನ್ನುವಂಥದ್ದು. ಸೊ ಹಾಗಾದ್ರೆ ಮಲೇರಿಯಾದಿಂದ ಯಾರು ಕೂಡ ಸಾವನ್ನಪ್ಪಿಲ್ಲವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇತ್ತೀಚೆಗೆ ಒಂದು 5 ವರ್ಷದಿಂದ ನಮ್ಮಲ್ಲಿ ಮಲೇರಿಯಾ ಸಾವಿನ ಪ್ರಕರಣಗಳು ಕಮ್ಮಿ. ಓಕೆ, ಮಲೇರಿಯಾ ಇತ್ತು, ಒಟ್ಟಿಗೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅದು ಬೇರೆ, ಅದು ಮಲೇರಿಯಾದಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುದಿಲ್ಲ. ಆದ್ರೆ ಅದೇ ಸಮಯದಲ್ಲಿ ಅವನಿಗೆ ಬೇರೆ ತೊಂದರೆ, ಅಥವಾ ಅವನ ಲಿವರ್ ಬೇರೆ ರೋಗದಿಂದ ಲಿವರ್ ತುಂಬಾನೇ ತೊಂದರೆ ಆಗಿದ್ರೆ ಡೆತ್ ಆಗ್ಬೋದೇ ಹೊರತು ಹ್ಯಾಸಚ್ ಮಲೇರಿಯಾದಿಂದ ಸಾವು ಆಗ್ಲೇಬಾರ್ದು. ಯಾಕಂದ್ರೆ ಅಷ್ಟು ಖಚಿತವಾದ ನಿರ್ದಿಷ್ಟವಾದ ಚಿಕಿತ್ಸೆ ಇದೆ ಅದಕ್ಕೆ. ಆದ್ರೆ ಡೆಂಗುಗೆ ಹಾಗಲ್ಲ, ಚಿಕಿತ್ಸೆ ಇಲ್ಲ. ನಾವು ಯಾವತ್ತೂ ಮಲೇರಿಯಾವನ್ನು, ಯಾವುದೇ ಜ್ವರ ಇರಲಿ ಮಂಗಳೂರಲ್ಲಿ, ಯಾವುದೇ ಜ್ವರ ನಮ್ಗೆ ಗ್ಯಾರಂಟಿ ಗೊತ್ತುಂಟು, ಶೀತ ಉಂಟು, ಕೆಮ್ಮು ಉಂಟು, ಕೋವಿಡ್ ಉಂಟು ಅಂತ ಗೊತ್ತುಂಟು, ಆದ್ರೂ ಮಲೇರಿಯಾಕ್ಕೆ ಪರೀಕ್ಷೆ ಮಾಡಬೇಕು. ನೀವು ಯಾವುದೇ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ಹೋದ್ರೂ ಮಾಡ್ತಾರೆ. ನಿಜ. ಎಸ್ ಬರ್ತೇನೆ ಸರ್. ಜೊತೆಗೆ ಇದು ಡೆಂಗ್ಯೂ ಮತ್ತು ಮಲೇರಿಯಾಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು. ಮಲೇರಿಯಾ ನಮ್ಮ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿರುವಂಥದ್ದು. ಎಸ್, ಹಾಗಾಗಿ ನಮ್ಮ ಒಂದು ಆರೋಗ್ಯ, ಜೊತೆಗೆ ನಾವು ಇಷ್ಟಪಡೋರು, ನಮ್ಮ ಆತ್ಮೀಯರ ಆರೋಗ್ಯ ನಮ್ಮ ಕೈಯಲ್ಲಿರುವಂಥದ್ದು. ಸೊ ಹಾಗಾಗಿ ನಾವು ಜಾಗರೂಕತೆಯಿಂದ ಇರಬೇಕು. ಜೊತೆಗೆ ಇದೀಗ ಜಿಕಾ ಅನ್ನುವಂಥ ಒಂದು ಹೊಸ ವೈರಸ್ ಬಂದಿದೆ ಅನ್ನುವಂಥದ್ದು. ಹೊಸ ವೈರಸ್ ಅಲ್ಲ, ಹಳೆ ವೈರಸ್ಸೇ, ಆದರೆ ಈಗ ತುಂಬ ದೊಡ್ಡ ಮಟ್ಟದಲ್ಲಿ ಭಯವನ್ನ, ಆತಂಕವನ್ನ ಹುಟ್ಟಿಸ್ತಾ ಇದೆ ಅನ್ನುವಂಥದ್ದು. ಇದರ ಬಗ್ಗೆ ಭಯ, ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ಆದರೆ ಜಾಗೃತಿ ಬೇಕೇ ಬೇಕು. ಜೊತೆಗೆ ಏನಿದು ಅನ್ನುವಂಥದ್ದು, ಯಾಕೆ ಈಗ ಸುದ್ದಿ ಮಾಡ್ತಾ ಇದೆ, ಏನು ಕತೆ, ಇದರ ಬಗ್ಗೆ ಕೂಡ ಮಾತಾಡ್ತೇವೆ. ಸ್ವಲ್ಪ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಸಣ್ಣ ವಿರಾಮದ ನಂತರ ಚರ್ಚೆ ಮುಂದುವರಿತೆ. ಟೇಕ್ ಅ ಬ್ರೇಕ್. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಲೆಫ್ಟ್ ವರ್ಸಸ್ ರೈಟ್